साग्रजातं सह गण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवं श्री राधा कृष्ण पादान् सह गण ललिता श्री विशाखान्वितां च। हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमो नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे। ಮೂರನೇ ದಿನದ ಭಕ್ತಿ ಭಗವದ್ಗೀತಾ ಅಧ್ಯಯನ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ದಿನ ನಾವು 2ನೇ ಅಧ್ಯಾಯವನ್ನು ನಮಗೆ ತಿಳಿದ ಮಟ್ಟಿಗೆ ನಾವು ಕಲ್ತಿದ್ದೇವೆ. 3ನೇ ಅಧ್ಯಾಯ ಕರ್ಮಯೋಗ. ಆದ್ರೆ ಕರ್ಮಯೋಗಕ್ಕೆ ಮೊದಲು ನಾವು 2ನೇ ಅಧ್ಯಾಯದಲ್ಲಿ ಏನೆಲ್ಲ ಕಲ್ತಿದ್ದೇವೆ, ನಿನ್ನೆ ನಮ್ಗೆ ಏನೆಲ್ಲ ನೆನಪುಂಟು ಅಂತ ನೋಡೋಣ. ಫಸ್ಟಿಗೆ ಕೃಷ್ಣ ಮೊದಲನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ನನ್ಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಅಂತ. ಅದಕ್ಕೆ 4-5 ಕಾರಣಗಳನ್ನು ಕೂಡ ಕೊಡ್ತಾನೆ. ಆ ಕಾರಣಗಳಿಗೆಲ್ಲ ಕೃಷ್ಣ ಪರಿಹಾರವನ್ನು ಕೊಡ್ತಾನೆ 2ನೇ ಅಧ್ಯಾಯದಲ್ಲಿ. ಒಂದವನು ಸಹಾನುಭೂತಿ ತೋರಿಸ್ತಾನೆ ಕೌರವ ಪಕ್ಷದ ಮೇಲೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು, ಈ ದೇಹ ಬೇರೆ, ಈ ಆತ್ಮ ಬೇರೆ. ದೇಹಕ್ಕಾಗಿ ನೀನು ಯಾವುದೇ ಬೇಸರ ಬೇಡ, ಅವರನ್ನು ಕೊಲ್ತೇನೆ ಅಂತ ಹೇಳೋ ಬೇಸರ ನಿನಗೆ ಬೇಡ. ಯಾಕೆ ಅಂತ ಹೇಳಿದ್ರೆ, ದೇಹ ವೃದ್ಧಾಪ್ಯದಲ್ಲಿ ದೇಹ ಹೇಗೂ ಅದು ಪತನ ಹೊಂದುತ್ತದೆ. ಆಗ ಆತ್ಮ ಅದನ್ನು ಬಿಟ್ಟು ಬೇರೆ ದೇಹವನ್ನು ಪಡೆಯುತ್ತದೆ. ದೇಹ ಏನಿದ್ರು ಸತ್ಯ ಸಾಯ್ತದೆ. ಮತ್ತೆ ಹೇಳ್ತಾನೆ, ಹಾಗಿದ್ರೆ ನನಗೆ ಸಂತೋಷವಿಲ್ಲ, ನನಗೆ ಅವರನ್ನು ಯುದ್ಧದಲ್ಲಿ ಸೋಲಿಸಿ ಅವರನ್ನು ಕೊಂದು ಮತ್ತೆ ಈ ರಾಜ್ಯ ಆಡೋದಕ್ಕೆ ಸಂತೋಷವಿಲ್ಲ ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ, ಸ್ವರ್ಗ ನಿನ್ಗೆ ಸತ್ರೆ ನಿನ್ಗೆ ಸ್ವರ್ಗ ಉಂಟು, ಅಥವಾ ಗೆದ್ರೆ ನಿನ್ಗೆ ರಾಜ್ಯ ಉಂಟು ಅಂತ. ಮತ್ತೆ ಪಾಪ ಚಟುವಟಿಕೆಗಳ ಭಯ ಅವನಿಗೆ, ನಾನು ನನ್ನವರನ್ನು ಕೊಂದ್ರೆ ಎಲ್ಲಿ ಪಾಪಕ್ಕೆ ಸಿಕ್ಕಿ ಹಾಕಿಕೊಳ್ತೇನೋ ಅಂತ ಹೇಳೋ ಒಂದು ಭಯ ಕಾಡ್ತದೆ. ಆಗ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀನು ನನಗೋಸ್ಕರ ಕೆಲಸ ಮಾಡೋದ್ರಿಂದ ಯಾವುದೇ ಪಾಪ ನಿನಗೆ ತಟ್ಟುವುದಿಲ್ಲ, ನಿನ್ನ ಪಾಪ ಪುಣ್ಯಗಳಿಗೆಲ್ಲ ನಾನು ಜವಾಬ್ದಾರ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಅವನ ಮುಂದಿನ ಆಕ್ಷೇಪಣೆ ಕುಟುಂಬ ಸಂಪ್ರದಾಯದ ನಾಶ, ವರ್ಣಸಂಕರ ಆಗ್ತದೆ ಅಂತ ಅವನು ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ವರ್ಣಸಂಕರ ಯಾವ ಉತ್ತಮ ಆಡಳಿತಗಾರರಿದ್ರೆ ಅಲ್ಲಿ ಖಂಡಿತ ವರ್ಣಸಂಕರ ಆಗುವುದಿಲ್ಲ. ಮನೆಯಲ್ಲಿ ಉತ್ತಮ ಪ್ರಜೆಗಳಿದ್ರೆ ಅವರಿಗೆ ಉತ್ತಮ ಸಂಸ್ಕಾರ, ಉತ್ತಮ ರಾಜನ ಆಡಳಿತದಲ್ಲಿ ಉತ್ತಮ ಸಂಸ್ಕಾರ ದೊರೆತು ಅಲ್ಲಿ ಯಾರೂ ವರ್ಣಸಂಕರ ಆಗುವುದಿಲ್ಲ. ಆದ್ರಿಂದ ದೃಢ ನಿಶ್ಚಯದಿಂದ ಕೃಷ್ಣ ಹೇಳಿದ ಹಾಗೆ ಕೇಳಿಕೊಂಡು ನೀನು ನಿರ್ಣಯ ಮಾಡಿ ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಆದ್ರೆ ಕೃಷ್ಣನಿಗೆ ಇನ್ನೂ ಅವನ ಸಂಶಯ ಪರಿಹಾರ ಅರ್ಜುನನಿಗೆ ಇಷ್ಟು ಸಮಾಧಾನ ಹೇಳಿದ್ರು ಕೂಡ ಅವನಿಗೆ ಇನ್ನೂ ಸಮಾಧಾನ ಆಗಿರುವುದಿಲ್ಲ. ಇನ್ನೂ ಅವನಿಗೆ ಕೆಲವು ಸಂಶಯಗಳು ಮನಸ್ಸಲ್ಲಿ ಉಳಿದಿರ್ತದೆ. ಅದನ್ನು 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಅಂತ ಹೇಳುವ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಈ ಅಧ್ಯಾಯದ ಮೊದಲಲ್ಲಿ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂತ. ಕೃಷ್ಣ ಇಷ್ಟಂತ ಹೇಳಿದಾನಲ್ಲ, ಅದನ್ನೆಲ್ಲ ಕೇಳ್ಕೊಂಡ ಆದ್ಮೇಲೂ ಅರ್ಜುನ ಹೇಳ್ತಾನೆ, ಕೃಷ್ಣ ಯುದ್ಧ ಮಾಡುದು ಬೇಡ, ನೀನು ನನ್ನನ್ನು ಯಾಕೆ ಈ ಯುದ್ಧದಲ್ಲಿ ಸಿಲುಕಿಸ್ತಾ ಇದ್ದಿ? ನೀನು ಹೇಳ್ತಿ ಭಕ್ತಿ ಸೇವೆ ಮಾಡುವುದು ಸಾಕು, ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಪಾಪ ಕಾರ್ಯ ಪುಣ್ಯ ಕಾರ್ಯ ಮಾಡುವುದಕ್ಕಿಂತ ಭಕ್ತಿ ಕಾರ್ಯ ಮಾಡಿದ್ರೆ ಯಾವುದೇ ಪಾಪ ಅಂಟುವುದಿಲ್ಲ. ಆದ್ರಿಂದ ಭಕ್ತಿ ಕಾರ್ಯ ಮಾಡಿದ್ರೆ ಸಾಕು, ಯಾಕೆ ನೀನು ನನ್ನನ್ನು ಈ ಯುದ್ಧದಲ್ಲಿ ತೊಡಗಿಸಿಕೊಳ್ಳುತ್ತಿ?
ಕರ್ಮ ಮಾಡುವುದಕ್ಕಿಂತ ಸಹ ಭಕ್ತಿ ಕಾರ್ಯ ಮಾಡೋದು ಉತ್ತಮ ಅಲ್ವಾ ಅಂತ ನೀನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಿ. ಆದ್ರಿಂದ ಯಾಕೆ ನನ್ನನ್ನು ಈ ಯುದ್ಧ ಮಾಡು ಅಂತ ಹೇಳಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ಇದ್ದಿ ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ. ಅವನಿಗೆ ಕೃಷ್ಣನ ಉತ್ತರದಿಂದ ಅವನಿಗೆ ದ್ವಂದ್ವ ಆಯ್ತು. ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಹೇಳಿದ್ದು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳುವುದಕ್ಕೆ ಇನ್ನೂ ಅವನಿಗೆ ಸಂಶಯ ಇತ್ತು. ನಿನ್ನ ದ್ವಂದ್ವ ಉತ್ತರದಿಂದ ನಾನು ಬುದ್ಧಿಹೀನನಾಗಿದ್ದೇನೆ ಅಂತ ಹೇಳ್ತಾನೆ ಅರ್ಜುನ. ನನಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಾಗುದಿಲ್ಲ. ನೀನೀಗ ನಿಶ್ಚಯವಾಗಿ ಹೇಳು, ದೃಢ ನಿಶ್ಚಯವಾಗಿ ಹೇಳು, ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳು ಅಂತ ಹೇಳ್ತಾನೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯ ಸೀವಮಿ ತದೇಕ ವದ ನಿಶ್ಚಿತ್ಯ ಏನ ಶ್ರೇಯೋಹ ಮಾಪ್ನ್ಯಾತ್. ತದೇಕ ವದ ನಿಶ್ಚಿತ್ಯ, ಒಂದನ್ನು ಹೇಳು, ಯಾವ್ದಾದ್ರು ಒಂದನ್ನು ಹೇಳು, ಏನ್ ಮಾಡಬೇಕು ಅಂತ ನನಗೆ ಹೇಳು ಅಂತ ಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ. ಅವನಿಗೆ ಕೃಷ್ಣ ಯಾಕೆ ಆ ಸಂದಿಗ್ಧ ಆಯ್ತು ಅರ್ಜುನನಿಗೆ ಅಂತ ಹೇಳಿದ್ರೆ, 2ನೇ ಅಧ್ಯಾಯದಲ್ಲಿ ಮೊದಲನೇ ಭಾಗದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಆತ್ಮ ಬೇರೆ ದೇಹ ಬೇರೆ. ಈ ದೇಹವನ್ನು ಆತ್ಮ ಬಿಟ್ಟು ಹೋಗ್ತದೆ. ಅದಕ್ಕಾಗಿ ನೀನು ಬೇಸರವಾಗುವ, ನಿನಗೆ ಅದರಿಂದ ಬೇಜಾರವಾಗುವಂತಹ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಆತ್ಮ ಯಾವತ್ತೂ ಸಾಯುವುದಿಲ್ಲ. ಆತ್ಮವನ್ನು ಯಾರಿಂದಲೂ ಕೊಲ್ಲಿಕ್ಕೂ ಸಾಧ್ಯವಿಲ್ಲ. ನೀನೇನಾದ್ರೂ ಕೊಲ್ಲುತ್ತಿ ಅಂತ ಹೇಳಿದ್ರೆ ಅದು ದೇಹ ಮಾತ್ರ. ಅದು ನೀನು ಕೊಂದ್ರು ಕೊಲ್ಲದಿದ್ರು ತಾನಾಗೆ ನಾಶವಾಗಿ ಹೋಗ್ತದೆ. ಆತ್ಮಕ್ಕೆ ಯಾವುದೇ ಸಾವಿಲ್ಲ, ಅದು ಯಾವುದರಿಂದಲೂ ನಾಶವಾಗುವುದಿಲ್ಲ. ಅದು ನಿರಂತರ, ನಿತ್ಯ ನಿರಂತರ, ಅದು ಕೃಷ್ಣನೊಟ್ಟಿಗೆ ಇರ್ತದೆ, ಕೃಷ್ಣನಿಗೆ ಹೋಗ್ತದೆ ಅಂತ ಹೇಳುವ ಮಾತನ್ನು ಹೇಳ್ತಾನೆ ಅವನು. ಮತ್ತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕರ್ಮ ಮಾಡಬೇಕು ಅಂತ. ಅರ್ಜುನ, ಯುದ್ಧ ಮಾಡುವುದು ನಿನ್ನ ಕರ್ಮ. ನೀನು ಕ್ಷತ್ರಿಯನಾಗಿ ನಿನ್ನ ಧರ್ಮ ಕ್ಷತ್ರಿಯ ಧರ್ಮ ಯುದ್ಧ ಮಾಡುವುದು. ಯುದ್ಧ ಮಾಡ್ಲೇಬೇಕು. ನೀನು ಯುದ್ಧ ಮಾಡುವುದು ನಿನ್ನ ಧರ್ಮ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಅವನನ್ನು ಯುದ್ಧಕ್ಕೆ ಸಮ್ಮತಿಸ್ತಾನೆ. ಅವನು ಹೇಳ್ತಾನೆ, ನೀನು ಕೊಂದ್ರು ಕೊಲ್ಲದಿದ್ರು ಅದು ಆ ದೇಹ ಸಾಯ್ತದೆ. ಆದ್ರಿಂದ ನೀನು ಅದಕ್ಕಾಗಿ ಬೇಜಾರ ಮಾಡುವ ಅಗತ್ಯ ಇಲ್ಲ. ನೀನು ನಿನ್ನ ಧರ್ಮವನ್ನು ಪಾಲಿಸು, ಯುದ್ಧ ಮಾಡು, ಕ್ಷತ್ರಿಯನಾಗಿ ನೀನು ಯುದ್ಧ ಮಾಡು, ನಿನ್ನ ಧರ್ಮವನ್ನು ಪಾಲಿಸು, ನನ್ನ ಮಾತು ಕೇಳಿ ನೀನು ನಿನ್ನ ಧರ್ಮವನ್ನು ಪಾಲಿಸು ಅಂತ ಕೃಷ್ಣ ಹೇಳ್ತಾನೆ. 2ನೇ ಅಧ್ಯಾಯದ 2ನೇ ಭಾಗದಲ್ಲಿ ಕೃಷ್ಣ ವಿಸ್ತಾರವಾಗಿ ಬುದ್ಧಿಯೋಗ ಮತ್ತು ಭಕ್ತಿ ಸೇವೆಯ ಬಗ್ಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಭಕ್ತಿ ಸೇವೆಯನ್ನು ಮಾಡುವುದರಿಂದ ಪುಣ್ಯಕಾರ ಮತ್ತು ಪಾಪ ಕಾರ್ಯಗಳಿಂದ ದೂರವಿರಬಹುದು ಅಂತ ಕೂಡ ಹೇಳ್ತಾನೆ. ಈಗ ಅರ್ಜುನನಿಗೆ ಪುನಃ ಕನ್ಫ್ಯೂಷನ್, ಅವನಿಗೆ ಪುನಃ ಸಂಶಯ. ಹಾಗಿದ್ರೆ ನಾನು ಯುದ್ಧದಲ್ಲಿ ಹೋರಾಡಬೇಕಾ ಅಥವಾ ಏನು ಕೆಲಸ ಕಾರ್ಯ ಮಾಡದೆ ಹಾಗೆ ಕೂತ್ಕೊಳ್ಬಹುದಾ ಅಂತ ಹೇಳಿ ಅರ್ಜುನನ ಕನ್ಫ್ಯೂಷನ್. ಇದಕ್ಕೆ ಉತ್ತರವಾಗಿ ಕೃಷ್ಣ ವಿಸ್ತಾರವಾಗಿ ಕರ್ಮಯೋಗದ ಬಗ್ಗೆ, ಅಂದ್ರೆ ಕರ್ಮ ಅಂದ್ರೆ ಏನು, ಯಾರಿಗೋಸ್ಕರ ಕರ್ಮ ಮಾಡಬೇಕು. ಈಗ ಯುದ್ಧ ಮಾಡುವುದು ಅರ್ಜುನನ ಧರ್ಮ. ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅಥವಾ ಮನುಷ್ಯರ ಕರ್ಮಗಳೇನು, ಜೀವಿಗಳ ಕರ್ಮಗಳೇನು, ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅದರಿಂದ ಯಾವ ಪಾಪಗಳು ಪುಣ್ಯಗಳು ಅಂಟಿಕೊಳ್ಳುವುದಿಲ್ಲ, ಅದಕ್ಕೆ ಪ್ರತಿಫಲಗಳು ಬರುವುದಿಲ್ಲ ಅಂತ ಹೇಳುವುದನ್ನು 3ನೇ ಅಧ್ಯಾಯವಾದ ಕರ್ಮಯೋಗದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ನಮ್ಗೆಲ್ಲ ಗೊತ್ತುಂಟು, ಭೌತಿಕ ಜಗತ್ತಿನಲ್ಲಿ ನಾವು ಮಾಡುವ ಎಲ್ಲಾ ಕರ್ಮಗಳಿಗೆ ಅಂದ್ರೆ ಆಕ್ಷನ್ ಹ್ಯಾಸ್ ಇಟ್ಸ್ ಓನ್ ರಿಯಾಕ್ಷನ್ ಅಲ್ವಾ, ಎಲ್ರಿಗೂ ಗೊತ್ತುಂಟು, ಅದು ನಾವು ಕಲ್ತದ್ದೇ. ಕರ್ಮಗಳಿಗೆ ಪ್ರತಿಫಲವಿದೆ. ಜನರು ಸಾಮಾನ್ಯವಾಗಿ 2 ರೀತಿಯ ಕರ್ಮಗಳನ್ನು ನಾವು ಮಾಡ್ತೇವೆ. ಒಂದು ಒಳ್ಳೆಯ ಕಾರ್ಯಗಳು, ಇನ್ನೊಂದು ಕೆಟ್ಟ ಕಾರ್ಯಗಳು. ಕೆಲವು ನಮ್ಮಿಂದ ಮಾಡಿಸಲ್ಪಡ್ತವೆ, ಅಥವಾ ಕೆಲವು ಸಲ ನಾವು ಬುದ್ಧಿಪೂರ್ವಕವಾಗಿ ಮಾಡಿಬಿಡ್ತೇವೆ, ಒಳ್ಳೆಯ ಕೆಲಸವನ್ನಾಗ್ಲಿ ಕೆಟ್ಟ ಕೆಲಸವನ್ನಾಗ್ಲಿ. ಒಳ್ಳೆಯ ಕೆಲಸ ಮಾಡಿದಾಗ ನಮಗೆ ಅದರ ಪ್ರತಿಫಲ ಉಣ್ಬೇಕು. ಅಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಅದಕ್ಕೆ ಎಂಜಾಯ್ಮೆಂಟ್, ಸಂತೋಷ ಸಿಗ್ತದೆ. ನಿಮ್ಮನ್ನು ಹೊಗಳ್ತಾರೆ, ಕೆಲವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮನ್ನು ಹೊಗಳ್ತಾರೆ, ಆಗ ನಿಮ್ಗೆ ಸಂತೋಷ ಆಗ್ತದೆ, ನೀವು ಅದರಿಂದ ಸಂತೋಷ ಪಡ್ತೀರಿ ನಿಮ್ಮನ್ನು ಯಾರಾದ್ರೂ ಹೊಗಳಿದ್ರೆ. ಹಾಗೆ ಕೆಟ್ಟ ಕೆಲಸ ಮಾಡಿದ್ರೆ ನಿಮಗೆ ಅದಕ್ಕೆ ತಕ್ಕದಾದಂತಹ ಕಷ್ಟ ಕಾರ್ಪಣ್ಯಗಳು ಬರ್ತದೆ, ರೋಗ ರುಜಿನಗಳು ಬರ್ತದೆ. ಎರಡೂ ರೀತಿಯ ಕರ್ಮ ಫಲಗಳನ್ನು ಅನುಭವಿಸ್ಲಿಕ್ಕೆ ಜೀವಿಯು ಪುನಃ ಜನ್ಮಬೇಕಾಗ್ತದೆ. ಜೀವಿಯು ದೇಹವನ್ನು ಧರಿಸಬೇಕಾಗುತ್ತದೆ. ಯಾಕೆಂದ್ರೆ ದೇಹದ ಮೂಲಕ ಮಾತ್ರ ನಾವು ಈ ಸುಖ ಮತ್ತು ದುಃಖದ ಅನುಭವವನ್ನು ಪಡೆಯಬಹುದು. ದೇಹ ಇದ್ರೆ ತಾನೇ ನಮ್ಗೆ ಸುಖ ದುಃಖ ಎರಡು ಗೊತ್ತಾಗುದಿಲ್ಲ, ನಮ್ಗೆ ಏನು ಗೊತ್ತಾಗುದಿಲ್ಲ ಅಲ್ವಾ.
ಅಂದ್ರೆ ಸುಖ ಅಥವಾ ಆದ್ರಿಂದ ಈ ಒಂದು ಚಕ್ರ ಹೀಗೆ ಮುಂದುವರಿತಾ ಇರ್ತದೆ. ಒಳ್ಳೆ ಕೆಲಸ ಮಾಡ್ತಾನೆ, ಅದನ್ನು ಅನುಭವಿಸ್ಲಿಕ್ಕೆ ಪುನಃ ಹುಟ್ತಾನೆ, ಸಂತೋಷಕರವಾಗಿ ಜೀವನ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡ್ತಾನೆ, ಕಷ್ಟ ಕಾರ್ಪಣ್ಯಗಳು ಅನುಭವಿಸ್ಲಿಕ್ಕೆ ಪುನಃ ದೇಹವನ್ನು ಧರಿಸಿ ಈ ಭೂಲೋಕದಲ್ಲಿ ಜನಿಸ್ತಾನೆ. ಈ ರೀತಿ ಅದು ಚಕ್ರ, ಜನ್ಮ ಮೃತ್ಯು ಜರ ವ್ಯಾಧಿ ಹಾಗೆ ಈ ಪುನಃ ಈ ಚಕ್ರಕ್ಕೆ ಸಿಲುಕಿಕೊಳ್ತಾನೆ ಮನುಷ್ಯ ಜೀವಿ. ಆದ್ದರಿಂದ ಈ ಚಕ್ರದಿಂದ ತಪ್ಪಿಸ್ಕೊಳ್ಬೇಕು. ಜೀವಿ ಎಲ್ಲಾ ವಿಧದ ಈ ಪ್ರತಿಫಲಗಳಿಂದ ಬಿಡುಗಡೆ ಹೊಂದಬೇಕು. ಹೇಗೆ ಅಂತ ಹೇಳಿ ಕೃಷ್ಣ ಈಗ 3ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಸ್ತಾರವಾಗಿ ಹೇಳ್ತಾನೆ. ಇಲ್ಲಿ ಅರ್ಜುನ ಒಂದು ನಿಮಿತ್ತ ಮಾತ್ರ. ಅರ್ಜುನನಿಗೆ ಗೊತ್ತುಂಟು, ಯಾಕೆ ಅಂತ ಹೇಳಿದ್ರೆ ಅರ್ಜುನ ಕೃಷ್ಣನ ನಿತ್ಯ ಸಂಗಾತಿ. ಕೃಷ್ಣ ಇರುವಲ್ಲೆಲ್ಲ ಅರ್ಜುನ ಇದ್ದೇ ಇರ್ತಾನೆ. ಆದ್ರೆ ಅರ್ಜುನನ ಮೂಲಕ ಕೃಷ್ಣ ನಮಗೆ ಇದನ್ನೆಲ್ಲ ಹೇಳ್ತಾನೆ. ನಮಗೂ ಸಹ ಎಷ್ಟೋ ಸಲ ಏನು ಸರಿ, ಯಾವ ಕರ್ಮ ಮಾಡ್ಬೇಕು ಅಂತ ಹೇಳುವ ಗೊಂದಲಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಯಾವುದು ಕರ್ಮ, ಯಾವುದು ಅಕರ್ಮ, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಕರ್ಮಫಲ ತ್ಯಾಗ ಹೇಗೆ ಮಾಡುವುದು ಅಂತ ಹೇಳೋದನ್ನೆಲ್ಲ ಈ ಕೃಷ್ಣ ಹೇಳುವಂತಹ ಈ ಕರ್ಮಯೋಗದ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಕೃಷ್ಣ ಹೇಳ್ತಾನೆ, ಕರ್ಮ ಮಾಡದೇ ಇರುವುದ್ರಿಂದ ಕಷ್ಟ. ಈಗ ಈಗೊಂದು ಏನಂತ ಹೇಳಿದ್ರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೆ ಕರ್ಮ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕರ್ಮ. ಕೆಲವ್ರು ನೆನ್ಸ್ಬೋದು, ಏನು ಕೆಲಸ ಮಾಡಿದ್ರೆ ಕರ್ಮವೇ ಪ್ರತಿಫಲಗಳೇ ಬರೋದಿಲ್ಲಲ್ಲ, ಕರ್ಮ ಫಲವೇ ಅಂಟುವುದಿಲ್ಲಲ್ಲ ಅಂತ ಕೆಲವರಿಗೆ ಅನ್ನಿಸ್ಬೋದು. ಆದ್ರೆ ಏನು ಕೆಲಸ ಅದು ದೇಹ ಮಾತ್ರ ಕೆಲಸ ಮಾಡದೇ ಇರ್ತದೆ. ಆದ್ರೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಯಾವಾಗ ಸಹ ನಮ್ಮ ಮನಸ್ಸು ಏನಾದ್ರೂ ಒಂದನ್ನು ಚಿಂತಿಸ್ತಾ ಇರ್ತದೆ. ಅದರಿಂದ ಮನಸ್ಸನ್ನು ಸುಮ್ಮನೆ ಕೂತ್ಕೊಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ನೋಡಿರ್ಬೋದು, ಸೋಮಾರಿಗಳು ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ ಅವರು. ಆದ್ರೂ ಕೂಡ ಅವರ ಮನಸ್ಸು ಏನಾದ್ರೂ ಒಂದು ಚಿಂತನೆಯನ್ನು ಮಾಡ್ತಾ ಇರ್ತದೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವುದೇ ಒಂದು ಇಂದ್ರಿಯ ವಿಷಯ ಭೋಗದ ಬಗ್ಗೆ ಚಿಂತಿಸುವುದು, ಅಥವಾ ಹಿಂದೆ ಏನಾದ್ರೂ ಅವರು ಒಳ್ಳೆಯ ಕೆಲಸ ಮಾಡಿದ್ರೆ ಅದರ ಬಗ್ಗೆ ಚಿಂತಿಸುವುದು, ಅಥವಾ ಅವರಿಗೆ ಯಾರಾದ್ರೂ ಹಿಂದೆ ಅವರಿಗೆ ಕೆಟ್ಟದ್ದನ್ನು ಯಾರಾದ್ರೂ ಬಯಸಿದರೆ ಅದರ ಬಗ್ಗೆ ಚಿಂತಿಸಿ ನೋವುಣ್ಣುವುದು. ಹಾಗೆ ಮನಸ್ಸು ಯಾವಾಗಲೂ 24 ಗಂಟೆಯೂ ಅದು ಚಿಂತಿಸ್ತಾ ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಇರ್ತದೆ. ಮನುಷ್ಯ ದೈಹಿಕವಾಗಿ ಸೋಮಾರಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಊಟ ಮಾಡ್ಬೇಕು, ಅವನ ದೇಹವನ್ನು ಪೊರೆಯಬೇಕು ಅಂತ ಹೇಳಿದ್ರೆ ಅವನೇನಾದ್ರೂ ಕೆಲಸ ಮಾಡ್ಲೇಬೇಕು. ಅವನಲ್ಲದ್ರೆ ಯಾರಾದ್ರೂ ಮಾಡಿದ್ದನ್ನಾದ್ರೂ ಅವನು ಊಟ ಮಾಡಿಕೊಂಡು ಜೀವನವನ್ನ ಪೊರೆಯುತ್ತಾ ಇರ್ತಾನೆ. ಮಾನಸಿಕವಾಗಿ ಏನಾದ್ರೂ ಅವನು ಚಿಂತನೆ ಮಾಡ್ತಾನೆ ಇರ್ತಾನೆ. ಬಾಯಲ್ಲಿ ಮಾತನಾಡದೇ ಇರಬಹುದು, ಏನು ಹೇಳದೇ ಇರಬಹುದು, ಯಾರತ್ರ ಕೇಳದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ಚಿಂತನೆಯನ್ನು ಯಾವಾಗ್ಲೂ ಮಾಡ್ತಾನೆ ಇರ್ತಾನೆ ಅವನು. ಶ್ಲೋಕ 6ರಲ್ಲಿ ನಮಗೆ ಹೇಳ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಕೃಷ್ಣ ಹೇಳ್ತಾನೆ, ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುತ್ತಾರೆ ಅಂತ. ಅಂದ್ರೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಅಂದ್ರೆ ಏನು ಕೆಲಸ ಮಾಡೋದಿಲ್ಲ, ಆದ್ರೆ ಮನಸ್ಸಿನಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡುವುದು. ಈಗ ಅವನಿಗೆ ಅನ್ನ ಸಾರು ಮಾಡ್ಲಿಕ್ಕೆ ಗೊತ್ತಿಲ್ಲ, ಆದ್ರೆ ಅದನ್ನ ಮಾಡೋದಿಲ್ಲ. ಆದ್ರೆ ಅದರ ಬಗ್ಗೆ ಅವನು ಹಿಂದೆ ತಿಂದಿದ್ದಾನೆ, ಅದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಆದ್ರೆ ಬಾಯಲ್ಲೇ ಹೇಳ್ತಾನೆ, ಇಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನು ಹಾಗೆ ಇರ್ತೇನೆ, ಒಂದು ಗ್ಲಾಸ್ ನೀರು ಕುಡಿದ್ರು ಸಾಕು, ನಾನು ಬರ್ತೇನೆ ಅಂತೆಲ್ಲ ಹೇಳ್ತಾನೆ. ಅದು ಮೂರ್ಖತನ. ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಅದರ ರುಚಿ ಉಂಟು, ಅದರ ಬಗ್ಗೆ ಆಲೋಚನೆ ಉಂಟು, ಅದನ್ನೇ ಅವನು ಮಾತಾಡ್ತಾನೆ. ಇನ್ನು ಕೆಲವರು ಏನು ಗೋಮುಖ ವ್ಯಾಘ್ರಗಳಾಗಿ ಇರ್ತಾರೆ. ನೀವು ನೋಡಿರ್ಬೋದು, ಅವರಿಗೆ ಅವರ ಹೆಸರನ್ನ ಹಿಂದೆ ಸ್ವಾಮೀಜಿ, ಜಗದ್ಗುರುಗಳು ಈ ರೀತಿ ಎಲ್ಲ ಹಾಕೊಂಡಿರ್ತಾರೆ. ಆದ್ರೆ ಅವರು ಯಾವ ಸ್ವಾಮೀಜಿಗಳಂದ್ರೆ ಹೇಗಿರ್ಬೇಕು, 4 ಗಂಟೆಗೆ ಎದ್ದು ನೀರಿನಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜಿಸಿ ಮಿತವಾದ ಆಹಾರವನ್ನು ಸೇವಿಸಿ ಭಕ್ತಾದಿಗಳಿಗೆ ಜ್ಞಾನ ಯಜ್ಞವನ್ನು ಮಾಡುತ್ತಾ ಅವರು ಇರ್ಬೇಕು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಜನಗಳು, ಗೋಮುಖ ವ್ಯಾಘ್ರಗಳಂತ ಇರುವವರು, ಅಂದ್ರೆ ಅವರ ಹೆಸರಿನ ಹಿಂದೆಯೋ ಮುಂದೆಯೋ ಸ್ವಾಮೀಜಿ ಈ ರೀತಿ ಎಲ್ಲ ಇರ್ತದೆ. ಅವ್ರು ಏನ್ ಮಾಡ್ತಾರೆ, ಹಣ ಮಾಡುವುದಕ್ಕೋಸ್ಕರ, ಭೋಗ ಜೀವನವನ್ನು ಮಾಡುವುದಕ್ಕೋಸ್ಕರ ಮನುಷ್ಯರನ್ನು ಮೂರ್ಖರನ್ನಾಗಿ ಮಾಡಿ, ಆ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ, ಈ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಆ ಮೂಲಕ ಹಣ ಮಾಡಿ ಭೋಗ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರಲ್ಲಿ ಹಣ ಅಗತ್ಯಕ್ಕಿಂತ ಜಾಸ್ತಿಯೇ ಇರ್ತದೆ, ಯಾರಿಗೂ ಉಪಕಾರವೂ ಇಲ್ಲ. ಅದರಿಂದ ಇನ್ನೊಬ್ಬರನ್ನು ಅವರು ಮೂರ್ಖರನ್ನು, ತುಂಬಾ ಜನಗಳನ್ನ ಅವರು ಮೂರ್ಖನನ್ನಾಗಿ ಮಾಡಿಬಿಡ್ತಾರೆ. ಜನಗಳು ಕೂಡ ಅವರನ್ನು
ಕಣ್ಣು ಮುಚ್ಚಿ ನಂಬಿ ಬಿಡ್ತಾರೆ. ಅವ್ರು ಹೇಳುದು ಸರಿಯಾ ಅಂತ ಆಲೋಚಿಸದೆ ಅವರ ನಂಬಿ ಬಿಟ್ಟು ಅವರ ಹಿಂಬಾಲಕರಾಗಿ ಬಿಡ್ತಾರೆ. ಒಳಗೊಂದು ಹೊರಗೊಂದು ಅವರ ನಟನೆ, ಅದೆಲ್ಲ ಅವರ ನಟನೆ, ನಾಟಕ. ಯಾಕಂದ್ರೆ ಮನಸ್ಸಿನಲ್ಲಿ ಅವರ ಹತ್ರ ಯಾವುದೇ ಒಳ್ಳೆ ವಿಷಯಗಳು ಇರುವುದಿಲ್ಲ, ಎಲ್ಲ ಕಷ್ಟಗಳು ತುಂಬಿರ್ತದೆ. ಹೊರಗಿಂದ ಮಾತ್ರ ಅವರು ಒಳ್ಳೆ ಜನಗಳಾಗಿ ಎಲ್ಲರಿಗೂ ಬುದ್ಧಿ ಹೇಳೋವರಾಗಿ ನಟಿಸ್ತಾ ಇರ್ತಾರೆ. ಅಂತವರನ್ನು ಕೃಷ್ಣ ಹೇಳ್ತಾನೆ ವಿಮೂಢಾತ್ಮ, ಮಿಥ್ಯಾಚಾರಿ ಅಂತ ಕೃಷ್ಣ ಹೇಳ್ತಾನೆ. 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋಹ್ಯ ಕರ್ಮಣಃ ಶರೀರ ಯಾತ್ರಾಪಿಚ್ಛತೇನ ಪ್ರಸಿದ್ಧೇದ ಕರ್ಮಣಃ. ಅಂದ್ರೆ ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದ್ರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದೆ ಇರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಿನ್ನ ನಿಯಮಿತ ಕರ್ಮವನ್ನು ಮಾಡು ಅಂತ. ಇಲ್ಲಿ ಕೃಷ್ಣನಿಗೆ ಯಾವುದು ನಿಯಮಿತ ಕರ್ಮ? ಯುದ್ಧ ಮಾಡುವುದು. ಯುದ್ಧ ಮಾಡ್ಲೇಬೇಕು ಅವನು. ಆದ್ರಿಂದ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ನಿನ್ನ ಕರ್ತವ್ಯ ಯುದ್ಧ ಮಾಡುವುದು, ಅದನ್ನು ನೀನು ಮಾಡ್ಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಕರ್ತವ್ಯಗಳನ್ನು ನಾವು ಮನಸ್ಸಿನಿಂದ ನಿಗ್ರಹಿಸಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಈಗ ಅರ್ಜುನನಿಗೆ ಹೇಳ್ತಾನೆ ನೀನು ಯುದ್ಧ ಮಾಡು. ನೀನು ಹಿಂದೆ 5 ಕಾರಣಗಳನ್ನು ಕೊಟ್ಟಿದ್ಯಲ್ಲ, ಸಂತೋಷ ಇಲ್ಲ, ಸಹಾನುಭೂತಿ, ಅದು ಯಾವುದೇ ಪ್ರತಿಫಲ ಅಪೇಕ್ಷೆಗಳನ್ನು ಇಟ್ಕೊಳ್ಳದೆ ನೀನು ಕೆಲಸ ಮಾಡು. ಹಾಗೆ ನಮಗೂ ಕೂಡ ಹೇಳ್ತಾನೆ ನಾವು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು, ಕೃಷ್ಣನಿಗೋಸ್ಕರ ಕೆಲಸ ಮಾಡ್ಬೇಕು. ಯಾವುದೇ ಕೆಲಸ ಮಾಡದೆ ಈ ದೇಹವನ್ನು ಕೂಡ ಪೋಷಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮತ್ತೆ ಹೇಳ್ತಾನೆ ಕೃಷ್ಣ, ಹಾಗಿದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡ್ಬೇಕು, ಆದ್ರೆ ಈ ಕರ್ಮ ಬಂಧನಗಳಿಗೆ ಸಿಕ್ಕದೆ ಹೇಗೆ ಕೆಲಸ ಮಾಡುವುದು ಅಂತ ಕೃಷ್ಣ ಕೇಳ್ತಾನೆ. ಶ್ಲೋಕ 9ರಲ್ಲಿ ಕೃಷ್ಣ ಹೇಳ್ತಾನೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಅಂದ್ರೆ ಇಲ್ಲಿ ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ಕೌಂತೆಯ, ಕುಂತಿಯ ಮಗನೇ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿ ಮಾಡ್ತಾ ಬಂದ್ರೆ ನೀನು ಬಂಧನದಿಂದ ಮುಕ್ತನಾಗುತ್ತಿ. ಇಲ್ಲಿ ಬಂಧನ ಅಂತ ಹೇಳಿದ್ರೆ ಕರ್ಮ ಬಂಧನ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯ ಬಂಧನಕ್ಕೆ ಸಿಲುಕ್ತೀರಿ, ಒಳ್ಳೆ ಫಲಗಳನ್ನು ಉಣ್ಲಿಕ್ಕೆ ಹುಟ್ಟುತ್ತೀರಿ. ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಫಲಗಳನ್ನು ಉಣ್ಲಿಕ್ಕೆ ನೀವು ಇಲ್ಲಿ ಜನ್ಮವೆತ್ತುತ್ತೀರಿ. ಆ 2 ರೀತಿಯ ಬಂಧನದಿಂದ ನಿಮ್ಗೆ ಮುಕ್ತ ಆಗ್ಬೇಕು ಅಂತ ಹೇಳಿದ್ರೆ ನೀವು ವಿಷ್ಣುವಿಗಾಗಿ ಕೆಲಸ ಮಾಡ್ಬೇಕು, ಕೃಷ್ಣನಿಗಾಗಿ ಕೆಲಸ ಮಾಡಬೇಕು. ಅಂದ್ರೆ ಕೆಲಸ ಮಾಡಿದ ಫಲವನ್ನು ತ್ಯಾಗ ಮಾಡ್ಬೇಕು ಅಂತ. ಅದರಿಂದ ಏನು ಬರ್ತದೆ ಅಂತ ಹೇಳೋದು, ಅದರಿಂದ ಒಳ್ಳೇದಾಗ್ತದ ಕೆಟ್ಟದಾಗ್ತದ ಅದನ್ನು ನಾವು ಬಿಟ್ಟು ಬಿಡ್ಬೇಕು, ಅದು ನಮಗೆ ಸಂಬಂಧಪಟ್ಟದಲ್ಲ. ಕೃಷ್ಣ ಹೇಳಿದ್ದಾನೆ ಕೆಲಸ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಕೃಷ್ಣನಿಗಾಗಿ ಮಾಡಿದ ಯಾವ ಕರ್ಮಗಳಿಗೂ ಕರ್ಮಫಲಗಳು ಅಂಟಿಕೊಳ್ಳುವುದಿಲ್ಲ. ಕರ್ಮ ಮಾಡುವುದು ಕೂಡ ಒಂದು ಕಲೆ. ಯಾವ ರೀತಿ ಕರ್ಮ ಮಾಡಬೇಕು ಅಂದ್ರೆ ಈ ರೀತಿಯ ಪ್ರತಿಫಲಗಳು ಅಂಟಿಕೊಳ್ಳದಂತೆ ನಾವು ಯಾವ ರೀತಿ ಕರ್ಮ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಅದನ್ನು ಕೂಡ ಅದೊಂದು ಆರ್ಟ್, ಅದೊಂದು ಕಲೆ, ಅದನ್ನು ಕೂಡ ಕೃಷ್ಣ ನಮಗೆ ಹೇಳಿಕೊಡ್ತಾನೆ. ಇಲ್ಲಿ ಸೃಷ್ಟಿಯ ಆದಿಯಲ್ಲಿ ಕೃಷ್ಣ ಸೃಷ್ಟಿಯನ್ನು ಸೃಷ್ಟಿಸುವಾಗ ದೇವತೆಗಳನ್ನು ಮತ್ತು ಮನುಷ್ಯರನ್ನು ಸೃಷ್ಟಿಸಿ ಅಲ್ಲಿ ನೀವು ಯಜ್ಞ ಮಾಡಿಕೊಂಡು ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿಕೊಂಡು ನೀವು ಸಂತೋಷವಾಗಿರಿ ಅಂತ ಹೇಳ್ತಾನೆ. ಆ ರೀತಿ ಮಾಡುವುದರಿಂದ ನಿಮಗೆ ಯಾವುದೇ ಕರ್ಮ ಬಂಧನ ಇರುವುದಿಲ್ಲ ಅಂತ. ಅಂದ್ರೆ ಯಜ್ಞದ ಮೂಲಕ ಅವರು ಹವಿಸ್ಸನ್ನು ಅರ್ಪಿಸ್ತಾರೆ. ಆ ಹವಿಸ್ಸು ಕೃಷ್ಣನಿಗೆ ಅರ್ಪಣೆ ಆಗ್ತದೆ ಅಲ್ವಾ? ನಿಮಗೆಲ್ಲ ಗೊತ್ತಿರುವಂತದ್ದೇ. ಯಾರು ತಮಗೋಸ್ಕರ ಯಜ್ಞ ಮಾಡ್ತಾರೋ ಅಂದ್ರೆ ನಾನು ತಿನ್ಲಿಕ್ಕೋಸ್ಕರ ನನಗೋಸ್ಕರ ಯಜ್ಞ ಮಾಡ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ, ಅವರು ಪಾಪ ಮಾತ್ರ ಅನುಭವಿಸ್ತಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ದೇವರು ಮನುಷ್ಯರನ್ನು ಮತ್ತು ದೇವತೆಗಳನ್ನು ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳ್ತಾನೆ. ಯಜ್ಞದಲ್ಲಿ ನಾವೀಗ ಯಜ್ಞ ಮಾಡ್ತೇವೆ. ಯಜ್ಞದಲ್ಲಿ ನಾವು ದೇವತೆಗಳಿಗೆ ಆಹುತಿಗಳನ್ನು ಅರ್ಪಿಸ್ತೇವೆ. ದೇವತೆಗಳಿಗೆ ಯಜ್ಞದ ಆಹುತಿ ಅರ್ಪಿಸಿದ್ರೆ ದೇವತೆಗಳು ಸಂತುಷ್ಟರಾಗಿ ಅವರು ನಮ್ಮನ್ನು ಸಂತುಷ್ಟಪಡಿಸಲು ಅವರು ಮಳೆ ಬೆಳೆಯಂತಹ
ಉತ್ತಮವಾದ ಮಳೆಯ ಮೂಲಕ, ಬೆಳೆಗಳ ಮೂಲಕ ಅವರು ನಮ್ಮನ್ನು ಸಂತೋಷ ಪಡಿಸ್ತಾರೆ. ಅದು ಒಂದು ರೀತಿಯ ಚಕ್ರದ ಹಾಗೆ ಮಳೆ ಬೆಳೆಗಳು ಮುಂದೆ ಆಗ್ತಾ ಇರ್ತದೆ. ದೇವತೆಗಳು ಸಂತೋಷ ಪಡಿಸ್ತಾರೆ, ದೇವತೆಗಳನ್ನು ಮನುಷ್ಯರು ಸಂತೋಷ ಪಡಿಸ್ತಾರೆ, ಮನುಷ್ಯರನ್ನು ದೇವತೆಗಳು ಬೇಕಾದಷ್ಟು ಕೊಟ್ಟು ಎಲ್ಲ ಸಂತೋಷ ಪಡಿಸ್ತಾರೆ. ಆದ್ರೆ ದೇವತೆಗಳು ಯಾರು? ದೇವತೆಗಳು ಕೃಷ್ಣನಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು. ಇಂದ್ರ, ವರುಣ, ಚಂದ್ರ ಎಲ್ಲ, ಸೂರ್ಯನ ಮೂಲಕ ಬೆಳಕು, ಚಂದ್ರನ ಮೂಲಕ ಹೊಂಗಿರಣಗಳು, ವರುಣನ ಮೂಲಕ ನೀರು, ಇದೆಲ್ಲ ನಮಗೆ ಕೃಷ್ಣನಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳಿಂದ ದೊರೆಯುವಂತಹದ್ದು. ಇದು ಕೃಷ್ಣನೇ ಇದನ್ನು ಕೊಡುವಂತದ್ದು, ಆದ್ರೆ ಅವನ ಅಧಿಕಾರಿಗಳ ಮೂಲಕ ಅದನ್ನು ಎಷ್ಟು ಬೇಕೋ ಅಷ್ಟು ನಮಗೆ ತಲುಪಿಸುವಂತಹ ಕೆಲಸವನ್ನು ಕೃಷ್ಣ ಮಾಡ್ತಾನೆ. ದೇವತೆಗಳು ಕೃಷ್ಣನ ಪರವಾಗಿ ಕೆಲಸ ಮಾಡಲು ಅವನಿಂದ ನಿಯೋಜಿಸಲ್ಪಟ್ಟವರು. ಮನುಷ್ಯರು ದೇವತೆಗಳು ಇಬ್ಬರು ಸೇರಿ ಮಾಡಿದ ಯಜ್ಞವನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಅಂದ್ರೆ ಇಲ್ಲಿ ಯಜ್ಞಭೋಕ್ತಾರ ವಿಷ್ಣುವೇ. ಯಾವುದನ್ನು ನಾವು ವಿಷ್ಣುವಿನಿಂದ ಪಡೆಯುತ್ತೇವೋ ಅದನ್ನು ಪುನಃ ವಿಷ್ಣುವಿಗೆ ಸಮರ್ಪಿಸಬೇಕು. ಯಾಕಂತ ಹೇಳಿದ್ರೆ ದೇವತೆಗಳು ಕೂಡ ವಿಷ್ಣುವಿನ ಅಧಿಕಾರದಿಂದ, ವಿಷ್ಣು ಕೊಟ್ಟ ಅಧಿಕಾರವನ್ನು ಉಪಯೋಗಿಸಿಕೊಂಡೇ ನಮಗೆ ಅವರು ಇದನ್ನೆಲ್ಲ ಕೊಡುವಂಥದ್ದು. ಆದ್ರಿಂದ ನಾವು ದೇವತೆಗಳ ಮೂಲಕ ಇದನ್ನೆಲ್ಲ ಕೃಷ್ಣನಿಗೆ ಪುನಃ ಅರ್ಪಿಸ್ಬೇಕು. ಭೂಮಿಯಲ್ಲಿನ ಬೆಳಕು, ಭೂಮಿಯಲ್ಲಿ ತುಂಬಾ ಲೋಹಗಳಿದೆ, ಅದನ್ನ ಆಧರಿಸಿ ತುಂಬಾ ಕೈಗಾರಿಕೆಗಳೆಲ್ಲ ನಡೆಯುತ್ತವೆ. ಇದನ್ನೆಲ್ಲ ಯಾರು ಕೊಟ್ಟದ್ದು? ದೇವರೇ ಕೊಟ್ಟದ್ದು ನಮಗೆ, ಕೃಷ್ಣನೇ ಕೊಟ್ಟದ್ದು. ಕೃಷ್ಣನೇ ಅವನ ಪ್ರತಿನಿಧಿಗಳ ಮೂಲಕ, ಅಂದ್ರೆ ನಿಯೋಜಿಸಲ್ಪಟ್ಟ ಅಧಿಕಾರಿಗಳ ಮೂಲಕ ಅದನ್ನ ನಮಗೆ ಕೊಟ್ಟಿದ್ದಾನೆ. ಇದನ್ನೆಲ್ಲ ನಾವು ಕೃಷ್ಣನಿಗೆ ಪುನಃ ಅರ್ಪಿಸದೆ ನಾವು ಅದನ್ನು ತಿಂದ್ರೆ ಅಥವಾ ಅನುಭವಿಸಿದ್ರೆ ನಾವು ಕಳ್ಳರ ಹಾಗೆ. ಒಂದು ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಒಂದು ಗವರ್ಮೆಂಟ್ ಉದ್ಯೋಗಿ, ನಿಮ್ಗೆ 1 ಲಕ್ಷ ಸಂಬಳ ಬರ್ತದೆ ತಿಂಗಳಿಗೆ ಅಂತಿದ್ರೆ ಅದರಲ್ಲಿ ನೀವು 30,000 ರೂಪಾಯಿ ಟ್ಯಾಕ್ಸ್ ಆಗಿ ಕಟ್ತೀರಿ ಅಲ್ವಾ? ಗವರ್ಮೆಂಟ್ ನಿಮ್ಗೆ ಹಣ ಕೊಟ್ಟದ್ದು, ಪುನಃ ನೀವು ಅದನ್ನು ಗವರ್ಮೆಂಟ್ಗೆ ಕೊಡ್ತೀರಿ. ಆ ಹಣದಿಂದ ಏನು ಮಾಡ್ತದೆ ಗವರ್ಮೆಂಟ್? ನಿಮಗೆ ಬೇಕಾದ ರೋಡು, ನೀರು, ವಿದ್ಯುತ್ ಎಲ್ಲ ಸವಲತ್ತುಗಳನ್ನು ಕೊಡ್ತದೆ. ನೀವು ಟ್ಯಾಕ್ಸ್ ಕಟ್ಟುವುದರಿಂದ ತಪ್ಪಿಸ್ಕೊಡುವ ಹಾಗೆ ಇಲ್ಲ. ನೀವು ಟ್ಯಾಕ್ಸ್ ತಪ್ಪಿಸಿದ್ರೆ ನಿಮಗೆ ಶಿಕ್ಷೆ ಆಗ್ತದೆ ಅಲ್ವಾ? ಹಾಗೆ ಆದ್ರೆ ಗವರ್ಮೆಂಟ್ ಪುನಃ ನಿಮಗೆ ನೆಕ್ಸ್ಟ್ ಮಂತ್ 1 ಲಕ್ಷವೇ ಸಂಬಳ ಕೊಡ್ತದೆ. ಎಲ್ಲರ ಟ್ಯಾಕ್ಸ್ ಗಳನ್ನು ಸೇರಿಸಿ ಎಲ್ಲರಿಗೂ ಸಂಬಳ ಕೊಟ್ಟುಕೊಂಡು ಆ ರೀತಿ ಅದು ಆಡಳಿತ ಮಾಡ್ತಾ ಇರ್ತದೆ. ಅದೇ ರೀತಿ ಅದೊಂದು ಸಣ್ಣ ಒಂದು ಉದಾಹರಣೆ ಮಾತ್ರ. ಅದೇ ರೀತಿ ನಾವು ಕೃಷ್ಣನಿಂದ ನಾವು ಗವರ್ಮೆಂಟ್ ನಮಗೆ ಸಂಬಳ ಮಾತ್ರ ಕೊಡೋದು, ಹಣ ಮಾತ್ರ ಕೊಡೋದು, ಆದ್ರೆ ಕೃಷ್ಣ ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ಒಂದು ಸಲ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಈ ಭೂಮಿಯಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ. ಹಾಗಿರುವಾಗ ಅವನಿಗೆ ಕೊಡದೆ ನಾವು ಏನಾದ್ರೂ ಅದು ತಿಂದ್ರೆ ಅದು ನಾವು ಕಳ್ಳರ ಹಾಗೆ, ತುಂಬಾ ಅನ್ಯಾಯ ಅದು. ಆದ್ರಿಂದ ಇಷ್ಟಾನ್ ಭೋಗಾನ್ ಹೀವೋ ದೇವ ದಾಸ್ಯಂತೆ ಯಜ್ಞಭಾವಿತಾಹ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಜಸ್ತೇನ ಏವ ಸಹ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತವಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಆ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವನು ನಿಜವಾಗಿಯೂ ಕಳ್ಳನೆ. ಅಂದ್ರೆ ಅದನ್ನು ದೇವತೆಗಳಿಗೆ ಕೊಟ್ಟು ದೇವತೆಗಳ ಮೂಲಕ ಅದನ್ನು ಕೃಷ್ಣನಿಗೆ ಅರ್ಪಿಸದವನು ನಿಜವಾಗಿಯೂ ಕಳ್ಳನೆ. ಈಗ ನಾವು ದೇವತೆಗಳಿಗೆ ಯಜ್ಞ ಮಾಡಬೇಕು. ಯಜ್ಞ ಮಾಡ್ಬೇಕಂದ್ರೆ ಏನ್ ಬೇಕು? ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸ್ಬೇಕು. ನಾವು ಹವಿಸ್ಸನ್ನು ಅರ್ಪಿಸ್ಬೇಕಿದ್ರೆ ನಮಗೆ ಏನ್ ಬೇಕು? ಫುಡ್ ಗ್ರೇನ್ಸ್. ನಾವು ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಯಜ್ಞಗಳ ಮೂಲಕ ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ತೇವೆ. ಆ ಹವಿಸ್ ಅಥವಾ ಆ ಧಾನ್ಯಗಳು ಈ ಭೂಮಿಯಲ್ಲಿ ಬೆಳಿಬೇಕಿದ್ರೆ ಏನ್ ಬೇಕು? ಮಳೆ ಬೇಕು. ಮಳೆ ಚೆನ್ನಾಗಿ ಆದ್ರೆ ಚೆನ್ನಾಗಿ ಬೆಳೆ ಬರುವಂತಹದ್ದು. ಬೆಳೆ ಹೇಗೆ ಬರ್ತದೆ? ಬೆಳೆ ಚೆನ್ನಾಗಿ, ಮಳೆ ಚೆನ್ನಾಗಿ ಬಿಡ್ಬೇಕು ಅಂತ ಹೇಳಿದ್ರೆ ಯಜ್ಞ ಮಾಡ್ಬೇಕು. ಯಜ್ಞ ಅಂದ್ರೆ ಯಜ್ಞದ ಮೂಲಕ ಆಹುತಿ ಕೊಟ್ಟಾಗ ಮಳೆಗಳು, ದೇವತೆಗಳು ಸಂತುಷ್ಟರಾಗಿ ಚೆನ್ನಾಗಿ ಮಳೆ ಸುರಿಸ್ತಾರೆ. ಇದನ್ನು ಯಾರು ಹೇಳಿದ್ದು? ವೇದಗಳು ಹೇಳಿದ್ದು. ಈ ರೀತಿ ಯಜ್ಞಗಳನ್ನು ಮಾಡ್ಬೇಕು ಅಂತ ಯಾರು ಹೇಳಿದ್ದು? ವೇದಗಳಲ್ಲಿ ಇದು ನಮ್ಮ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅಂತ ಇದಕ್ಕೆ ಹೇಳ್ತಾರೆ. ನಿಯಮಿತ ಕರ್ತವ್ಯಗಳು ಇದು. ಇದನ್ನ ನಾವು ಮಾಡ್ಬೇಕು. ವೇದಗಳು ಎಲ್ಲಿಂದ ಬಂದದ್ದು? ವೇದಗಳು ಕೃಷ್ಣನಿಂದಲೇ ಬಂದದ್ದು. ವೇದಗಳಲ್ಲಿ ಹೇಳಿರುವುದಲ್ಲ, ಕೃಷ್ಣ ಹೇಳಿರುವಂತಹದ್ದೇ. ಆದ್ರಿಂದ ಈ ವೇದಗಳ ಒಡೆಯಾರು ಕೃಷ್ಣ. ಆದ್ರಿಂದ ಈ ವೇದಗಳ ಆಧಾರದ ಮೇಲೆ ನಾವು ಯಜ್ಞ ಮಾಡಿದರೆ ಅದು ಕೃಷ್ಣನನ್ನು ಪೂಜೆ ಮಾಡಿದ ಹಾಗೆ, ಕೃಷ್ಣನಿಗೆ ಸಮರ್ಪಿಸಿದ ಹಾಗೆ.
ಆದ್ರಿಂದ ಕೃಷ್ಣನನ್ನು ಪೂಜಿಸಿದರೆ ಇತರ ದೇವತೆಗಳನ್ನು ಕೂಡ ಪೂಜಿಸಿದ ಹಾಗೆ. ಯಾಕೆಂದ್ರೆ ಉಳಿದ ಚಂದ್ರ, ಇಂದ್ರ, ವರುಣನಂತಹ ದೇವತೆಗಳು ಕೃಷ್ಣನಿಂದ ನಿಯೋಜನೆ ಅವನ ಅಧಿಕಾರಿಗಳವರು ಅಲ್ವಾ. ಆದ್ರಿಂದ ಕೃಷ್ಣ ಭಕ್ತರು ಕೃಷ್ಣನಿಗೆ ಅರ್ಪಿಸದೆ ಏನನ್ನು ಸೇವಿಸುವುದಿಲ್ಲ. ಅವ್ರು ಏನಿದ್ರು ಕೃಷ್ಣನಿಗೆ ಅರ್ಪಿಸ್ತಾರೆ. ಈ ರೀತಿ ಕೃಷ್ಣನಿಗೆ ನಾವು ಮಾಡಿದ ಕರ್ಮಗಳನ್ನು ಅಥವಾ ನಾವು ಏನು ಯಜ್ಞಗಳನ್ನು ಅರ್ಪಣೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಪಾಪ ಪುಣ್ಯಗಳೆಲ್ಲ ನಷ್ಟ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ನಾವು ಮಾಡುವಂತಹ ಯಾವುದೇ ಮುಂದೆ ನಾವು ಮಾಡುವ ಯಾವ ಕರ್ಮಗಳಲ್ಲೂ ನಾವು ಅಂಟಿಕೊಳ್ಳೋದಿಲ್ಲ. ನಾವು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ. ಈಗ ನಾವು ಆಹಾರದ ವಿಷಯದಲ್ಲಿ ಅಥವಾ ಕೃಷ್ಣನಿಗೆ ಅರ್ಪಿಸುವ ಆಹಾರದ ವಿಷಯದಲ್ಲಿ ಮಾತಾಡಿದೆವು. ಅಂದ್ರೆ ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿರ್ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ, ಚಾಂದೋಗ್ಯೋಪನಿಷತ್ತು. ಅಂದ್ರೆ ಆಹಾರದ ಶುದ್ಧವಾದ ಆಹಾರ ಸೇವಿಸಿದ್ರೆ ಮನಸ್ಸಿಗೆ ಶುದ್ಧತೆ ಬರ್ತದೆ. ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರ್ತದೆ. ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಅರ್ಥ ಆಯ್ತಾ? ಅಂದ್ರೆ ಯಜ್ಞ ಮಾಡಿದಾಗ ನಾವು ಆಹಾರವನ್ನು ಹವಿಸ್ಸನ್ನು ದೇವರಿಗೆ ಅರ್ಪಿಸಿ ಅದರ ಉಳಿದ ಭಾಗವನ್ನು ನಾವು ಆಹಾರವನ್ನಾಗಿ ಸೇವಿಸ್ತೇವೆ. ಆಗ ನಮಗೆ ಯಜ್ಞಶಿಷ್ಟವನ್ನು ನಾವು ಸೇವಿಸಿದ್ರಿಂದ ನಮಗೆ ಮನಸ್ಸಿನಲ್ಲಿ ಶುದ್ಧತೆ ಬರ್ತದೆ. ಆ ಶುದ್ಧತೆಯಿಂದ ನಮಗೆ ನಮ್ಮ ಪಾಪ ಪುಣ್ಯಗಳೆಲ್ಲ ಪರಿಹಾರ ಆಗಿರ್ತದೆ. ಆದ್ರಿಂದ ನಮಗೆ ದೇವರ ಸ್ಮರಣೆ ಮಾಡುವಂತಹ ಒಂದು ಬುದ್ಧಿ ಬರ್ತದೆ. ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲ ಬಂಧನಗಳಿಂದ ಮುಕ್ತ ಆಗ್ತಾನೆ ಮತ್ತು ವಿಮೋಚನೆ ಹೊಂದುತ್ತಾನೆ. ಆದ್ದರಿಂದ ಕೃಷ್ಣನಿಗಾಗಿ ಆಹಾರ ತಯಾರು ಮಾಡುವ ಹಾಗೆ ಇದು ಕೃಷ್ಣನಿಗೆ ಆಹಾರ ತಯಾರು ಮಾಡುವುದಾದ್ರೆ ನಮ್ಮ ಎಲ್ಲಾ ಕರ್ತವ್ಯಗಳನ್ನು ಅಂದ್ರೆ ಕರ್ಮಗಳನ್ನು ಕೂಡ ಕೃಷ್ಣನಿಗಾಗಿಯೇ ಮಾಡಬೇಕು. ಇಲ್ಲಿ ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾನೆ? ಇದನ್ನು ಅರ್ಜುನನಿಗೆ ಹೇಳ್ತಾನೆ. ನೀನು ಯುದ್ಧ ಮಾಡಬೇಕು. ಯುದ್ಧ ಯಾರಿಗೋಸ್ಕರ ಮಾಡಬೇಕು? ಕೃಷ್ಣನಿಗೋಸ್ಕರ ಮಾಡಬೇಕು. ಕೃಷ್ಣ ಹೇಳಿದ ಕೆಲಸ ಅಂತ ಹೇಳಿ ನೀನು ಇದನ್ನು ನಿರ್ವಂಚನೆಯಿಂದ ಮಾಡಬೇಕು. ಇದರಿಂದ ಯಾವ ಪ್ರತಿಫಲವನ್ನು ನೀನು ನಿರೀಕ್ಷಿಸಬಾರದು. ಅಂದ್ರೆ ಅವನು ನಿರೀಕ್ಷಣೆ ಮಾಡಿದ್ದಲ್ವಾ, ಸಂತೋಷ ಬೇಕು ನನಗೆ ಅಂದ್ರೆ ಯುದ್ಧ ಮಾಡಿ ಗೆದ್ದು ಅನುಭವಿಸ್ಲಿಕ್ಕೆ ಅದನ್ನೆಲ್ಲ ಅನುಭವಿಸ್ಬೇಕು, ಅದನ್ನೆಲ್ಲ ಸಂತೋಷ ಪಡಬೇಕು ಅಂತ ಹೇಳಿ ಅವನಿಗೊಂದು ಆಸೆ ಇತ್ತು. ಆ ಆಸೆ ಪ್ರತಿಫಲ ಅದರಿಂದ ಪ್ರತಿಫಲ ಸಿಗ್ಬೇಕು ಅಂತ ಇತ್ತು. ಆ ಪ್ರತಿಫಲವನ್ನು ನೀನು ಬಯಸ್ಬೇಡ. ಯಾವುದೇ ಪ್ರತಿಫಲ ಬಯಸದೆ ಕೃಷ್ಣನಿಗೋಸ್ಕರ ಇದು ನನ್ನ ಆರ್ಡರ್ ಅಂತ ಹೇಳಿ ನೀನು ಕೃಷ್ಣನಿಗೋಸ್ಕರ ಕೆಲಸ ಮಾಡು ಅಂತ, ಕೃಷ್ಣನ ಆರ್ಡರ್ ಅಂತ ಹೇಳಿ ತೆಗೆದುಕೊಂಡು ಇದನ್ನ ನೀನು ಕೆಲಸ ಮಾಡು ಅಂತ ಹೇಳ್ತಾನೆ. ಆದ್ರೆ ಕಲಿಯುಗದಲ್ಲಿ ಈ ಯಜ್ಞಗಳೆಲ್ಲ ತುಂಬಾ ಕಷ್ಟ. ಕಲಿಯುಗದಲ್ಲಿ ನಮಗೆ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಅಂದ್ರೆ ನಮಗೆ ನಿಯಮಿತ ನಿಯಮಿತ ಯಜ್ಞ ಅಂತ ಹೇಳಿದ್ರೆ ಸಂಕೀರ್ತನ ಯಜ್ಞ, ಹರಿನಾಮವೇ ಈ ಕಲಿಯುಗಕ್ಕೆ ಯಜ್ಞ. ಕಲಿಯುಗದಲ್ಲಿ ಹರಿನಾಮ ಮಾಡಿದರೆ ನಿಮ್ಮ ಎಲ್ಲಾ ಕರ್ಮ ಬಂಧನಗಳಿಂದ ಮುಕ್ತರಾಗಬಹುದು. ನೀವು ಕೃಷ್ಣನಿಗಾಗಿ ಕೆಲಸ ಮಾಡ್ತಾ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಯಾವುದೇ ಪಾಪ ಪುಣ್ಯಗಳಿಗೆ ನೀವು ಸಿಲುಕುವುದಿಲ್ಲ, ಯಾವುದೇ ಬಂಧನಕ್ಕೆ ನೀವು ಸಿಲುಕುವುದಿಲ್ಲ. ಅದನ್ನು ನಮ್ಮ ಚೈತನ್ಯ ಮಹಾಪ್ರಭುಗಳು ನಮಗೆ ಅದನ್ನು ಕೊಟ್ಟಿದ್ದಾರೆ. ಸಂಕೀರ್ತನೆ ದಾಸರು ಕೂಡ ಹೇಳಿದ್ದಾರೆ, ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಊರಂಗ ಅಂತ. ಅಂದ್ರೆ ಕಲಿಯುಗಕ್ಕೆ ಹರಿನಾಮ ಮಾತ್ರ ಯಜ್ಞ, ಇದಕ್ಕೆ ಸಂಕೀರ್ತನ ಯಜ್ಞ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಆ ಕಾಲ ಅಥವಾ ಸತ್ಯ ಯುಗದಲ್ಲಿ ಎಲ್ಲ ಮನುಷ್ಯನಿಗೆ ಬೇಕಾದಷ್ಟು ಆಯುಷ್ಯ ಇತ್ತು. 100-200 ವರ್ಷ ಬದುಕ್ತಾ ಇದ್ರು. ಅವ್ರು 10 ವರ್ಷ ಯಜ್ಞದಲ್ಲಿ ಕಳೀತಿದ್ರು. ಆದ್ರೆ ಈಗ ಹಾಗಲ್ಲ. ಕಲಿಯುಗದಲ್ಲಿ ಮನುಷ್ಯನ ಆಯುಸ್ಸು ಕಮ್ಮಿ ಆಗಿದೆ. 60 ವರ್ಷಕ್ಕೆ ನಮ್ಗೆಲ್ಲ ಅರಳು ಮರಳಾಗಿ ಬಿಡ್ತದೆ. ನಮ್ಮ ಕೈಕಾಲುಗಳೇ ನಮ್ಮ ಅಧೀನದಲ್ಲಿ ಇರುವುದಿಲ್ಲ. ಬುದ್ಧಿಯು ನಮ್ಮ ಅಂಕೆ ತಪ್ಪಿ ಕೆಲವು ಸಲ ಹೋಗಿ ಬಿಡ್ತದೆ. ಅದು ನಿದ್ದೆ ನಮ್ಗೆ ಕೈಯಲ್ಲಿ ಕೃಷ್ಣ ಸ್ಮರಣೆ ಮಾಡುವ, ಕೃಷ್ಣನಿಗೋಸ್ಕರ ಓದುವ ಅಂತ ಹೇಳಿ ಕೂತ್ಕೊಳ್ಳುವಾಗ ನಿದ್ದೆ ಬಂದು ಬಿಡ್ತದೆ. ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. 50 ವರ್ಷ 60 ವರ್ಷಕ್ಕೆಲ್ಲ ನಮ್ಗೆ ಬುದ್ಧಿ ಭ್ರಮಣೆ ಆಗಿ ಬಿಡ್ತದೆ. ಹಾಗಿರುವಾಗ ನಾವು ಸಣ್ಣ ಪ್ರಾಯದಿಂದಲೇ ಅಂದ್ರೆ ನಮಗೆ ಯಾವಾಗ ಬುದ್ಧಿ ಬರ್ತದೋ ಆ ಸಮಯದಿಂದಲೇ ನಾವು ಹರಿನಾಮದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಇದೇ ಈ ಕಾಲಕ್ಕೆ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಅಂದ್ರೆ ಕಲಿಯುಗಕ್ಕೆ ಹೇಳಿದಂತಹ ಒಂದು ಯಜ್ಞ. ಕಲಿಯುಗಕ್ಕೆ ಸಂಕೀರ್ತನ, ಹರಿನಾಮ ಸಂಕೀರ್ತನವೇ ಕಲಿಯುಗಕ್ಕೆ ಯಜ್ಞ. ಈಗ ನೀವು ಕೇಳ್ಬೋದು,
ಕೃಷ್ಣ ಭೂಮಿಯಲ್ಲಿ ಕೃಷ್ಣ ಅವತಾರ ಎತ್ತುತ್ತಾನೆ. ಯಾಕೆ ಅವನು ಆ ರೀತಿ ಕರ್ಮಗಳನ್ನೆಲ್ಲ ಮಾಡಿದ ಅಂತ ಹೇಳಿ. ಕೃಷ್ಣ ಗೋಕುಲದಲ್ಲಿ ಜನ್ಮವೆತ್ತಿದಾಗ ಮಕ್ಕಳೊಟ್ಟಿಗೆ ಆಟ ಆಡಿದ, ತಂದೆ ತಾಯಿಯ ಮಗನಾಗಿ ಇದ್ದ, ಗೋವುಗಳನ್ನು ಮೇಯಿಸಿದ, ಆಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ. ಯಾಕೆ ಹಾಗೆ ಮಾಡಿದ ಅಂತ ಹೇಳಿದ್ರೆ, ಯದಾ ಮಾತಾಜಿ ಆ ಶ್ಲೋಕ ತೋರಿಸಿ. ಯಜ್ಞಾದಾಚರತಿ ಶ್ರೇಷ್ಠ ಸಪ್ತ ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನ್ ವರ್ತತೆ ಅಂತ ಕೃಷ್ಣ ಹೇಳ್ತಾನೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸ್ತಾರೆ. ಅಂದ್ರೆ ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ ಅಂತ. ಆದ್ರಿಂದ ಕೃಷ್ಣ ಆ ರೀತಿ ನಡ್ಕೊಳ್ಬೇಕಾಯ್ತು. ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವನು ಸಾಧಾರಣ ಮನುಷ್ಯರಂತೆ ಜೀವನ ಮಾಡಿದ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮುಂದಿನ ಜನಾಂಗ ಅವನನ್ನು ಅನುಸರಿಸ್ಬೇಕು. ಒಳ್ಳೆ ದಾರಿಯಲ್ಲಿ ನಡೆದ್ರೆ, ಒಳ್ಳೆಯ ಒಂದು ದಾರಿಯನ್ನು ಹಾಕಿಕೊಟ್ರೆ ಜನರು ಅದನ್ನು ಪಾಲಿಸ್ತಾರೆ. ಕೃಷ್ಣನಿಗೆ ಯಾವುದೇ ನಿಯಮಿತ ಕರ್ತವ್ಯಗಳು ಇರ್ಲಿಲ್ಲ. ಯಾಕೆಂದ್ರೆ ಅವನು ದೇವರು, ಅವನಿಗೆ ಯಾವುದೇ ನಿಯಮಿತ ಕರ್ತವ್ಯಗಳೇನಿಲ್ಲ, ಅವನು ಯಾವುದನ್ನು ಮಾಡ್ಬೇಕು ಅಂತಿಲ್ಲ. ಆದ್ರೂ ಅವನು ಮಾಡಿದ. ಯಾಕೆ ಅಂತ ಹೇಳಿದ್ರೆ ಅದನ್ನು ಜನರು ಪಾಲಿಸ್ಬೇಕು ಅಂತ ಹೇಳಿ. ಹಾಗೆ ರಾಜನಾದವನು ಕೂಡ ನಿಮಗೆ ಗೊತ್ತುಂಟು, ರಾಜ ಶಾಸನ ಮಾಡ್ತಾನೆ, ಕೆಲವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾನೆ. ಆದ್ರೆ ಅವನು ಕೂಡ ಅದು ಯಾರಿಗೆ? ಪ್ರಜೆಗಳಿಗೆ. ಆದ್ರೆ ಅವನು ಕೂಡ ಪಾಲನೆ ಮಾಡಬೇಕು, ಇಲ್ಲದಿದ್ರೆ ಅವನಿಗೆ ಕೂಡ ಶಿಕ್ಷೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದನ್ನು ಅವನು ಪಾಲನೆ ಮಾಡದಿದ್ರೆ ಪ್ರಜೆಗಳು ಕೂಡ ಪಾಲನೆ ಮಾಡುವುದಿಲ್ಲ. ರಾಜ ಹೇಗೆ ನಡೀತಾನೋ ಅದೇ ರೀತಿ ಪ್ರಜೆಗಳು ನಡೀತಾರೆ. ತಂದೆ ಹೇಗೆ ನಡೀತಾನೋ ಮಕ್ಕಳು ಕೂಡ ಹಾಗೆ ನಡೀತಾರೆ. ಶಾಲೆಯಲ್ಲಿ ಟೀಚರ್ಸ್, ಶಿಕ್ಷಕರು ಯಾವ ರೀತಿ ಉತ್ತಮ ಶಿಕ್ಷಕರಾಗಿರ್ತಾರೋ ಅದೇ ರೀತಿ ಮಕ್ಕಳು ಕೂಡ ಇರುತ್ತಾರೆ. ಈಗ ತಂದೆ ಮನೆಯಲ್ಲಿ ಧೂಮಪಾನ ಮಾಡ್ತಾ ಇದ್ರೆ ಮಕ್ಕಳಿಗೆ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ಮಕ್ಕಳು ದೊಡ್ಡವರಾದಾಗ ಧೂಮಪಾನ ಮಾಡಿದಾಗೆ, ನೋಡು ನೀನ್ ಮಾಡ್ಬೇಡ, ಧೂಮಪಾನ ಕೆಟ್ಟದ್ದು ಅದ್ರಲ್ಲಿ ಬರ್ದಿರ್ತದಲ್ಲ, ಹಾಗೆ ಬುದ್ಧಿ ಹೇಳಿದ್ರೆ ಮಕ್ಕಳು ಕೇಳ್ತಾರ? ಇಲ್ಲ, ಖಂಡಿತ ಕೇಳುದಿಲ್ಲ. ಯಾಕಂದ್ರೆ ಅಪ್ಪ ನೀನು ಮಾಡ್ತಾ ಇದ್ದೀಯಲ್ಲ, ಅದ್ರಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಅದರಿಂದ ಶ್ರೇಷ್ಠ ವ್ಯಕ್ತಿಗಳು ಯಾವಾಗ್ಲೂ ಉತ್ತಮವಾಗಿ ನಡತೆ ಉಳ್ಳವರಾಗಿರ್ಬೇಕು. ಅದನ್ನು ಉಳಿದ ಜನ ಪಾಲಿಸ್ತಾರೆ. ಅಂದ್ರೆ ಅವರಿಗೆ ಒಂದು ಸಮಾಜದಲ್ಲಿ ರಾಜನಿಗಾಗ್ಲಿ, ಉತ್ತಮ ಆಡಳಿತಗಾರನಿಗಾಗ್ಲಿ, ತಂದೆಗಾಗ್ಲಿ, ತಾಯಿಗಾಗ್ಲಿ ಅಥವಾ ಶಿಕ್ಷಕರಿಗಾಗ್ಲಿ ಒಂದು ಮಹತ್ತರ ಜವಾಬ್ದಾರಿ ಇದೆ. ಆದ್ರಿಂದ ಕೃಷ್ಣ ಒಂದು ಕನ್ಕ್ಲೂಷನ್ ಕೊಡ್ತಾನೆ. ನನಗೆ ಪೂರ್ತಿ ಶರಣಾಗಿ ನನ್ನ ಬಗ್ಗೆ ತಿಳಿದುಕೊಂಡು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಯಾವುದೇ ಒಡೆತನದ ಭಾವವಿಲ್ಲದೆ ನನಗಾಗಿ ಯುದ್ಧ ಮಾಡು. ಅಂದ್ರೆ ಇಲ್ಲಿ ಕೃಷ್ಣ ಹೇಳಿದ ಅಂತ ಹೇಳಿ ನೀನು ಯುದ್ಧ ಮಾಡು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ನೀನು ಬೇರೆ ಯಾವುದರ ಬಗ್ಗೆ ಆಲೋಚನೆ ಮಾಡಬೇಡ. ಕೌರವರಿಗೆ ಏನಾಗ್ತದೆ, ಆಮೇಲೆ ಸಂತೋಷ ಸಿಗ್ತದೋ ಇಲ್ವೋ, ಅವರ ಸಂತತಿಗಳು ವರ್ಣಸಂಕರಕ್ಕೆ ಒಳಗಾಗ್ತಾರೋ ಅನ್ನುವಂತಹ ಯಾವುದೇ ಚಿಂತೆಗೆ ಒಳಗಾಗದೆ ನಾನು ಹೇಳಿದ್ದೇನೆ, ಇದು ಕೃಷ್ಣನ ಆರ್ಡರ್. ಕೃಷ್ಣ ಬಯಸಿದ್ದಾನೆ, ಕೃಷ್ಣನ ಬಗ್ಗೆ ಜ್ಞಾನ ಇಟ್ಕೊಂಡು ಕೃಷ್ಣ ಹೇಳಿದ ಅಂತ ಹೇಳಿ ನೀನು ಈ ಯುದ್ಧವನ್ನು ಮಾಡು, ನಾನು ಹೇಳಿದೆ ಅಂತ ಹೇಳಿ ನೀನು ಈ ಯುದ್ಧವನ್ನು ಮಾಡಬೇಕು. ಆಗ ನಿನ್ಗೆ ಯಾವುದೇ ಬಂಧನ ಇಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ನೀನು ಕರ್ಮ ಮಾಡಬೇಕು ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು? ಕೃಷ್ಣನಿಗೆ ಒಂದು ಸಂಶಯ ಇತ್ತಲ್ಲ, ಯುದ್ಧ ಮಾಡ್ಬೇಕೋ ಬೇಡವೋ, ಯುದ್ಧ ಮಾಡಿದ್ರೆ ಪಾಪ ಸಿಗ್ತದೆ, ಯುದ್ಧ ಮಾಡದೆ ಸುಮ್ಮನೆ ಕೂತ್ರೆ ಯಾವುದೇ ಕರ್ಮಗಳಿಗೆ ಸಿಲುಕದೇ ಇರಬಹುದು ಅಂತ ಹೇಳೋ ಒಂದು ಭಾವನೆ ಇರ್ತದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾವ ರೀತಿಯಲ್ಲಿ ಕರ್ಮ ಅಂದ್ರೆ ಇದು ಕರ್ಮ ಧರ್ಮ ಅನ್ನೋದು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣನಿಗಾಗಿ ಮಾಡಬೇಕು. ಕೃಷ್ಣ ಯಾವ ಪ್ರಜ್ಞೆಯಲ್ಲಿ ಮಾಡಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಯುದ್ಧ ಮಾಡಬೇಕು. ಕೃಷ್ಣನ ಆರ್ಡರ್ ಇದು. ಕೃಷ್ಣನಿಗೋಸ್ಕರ ನಾನು ಈ ರೀತಿ ಯುದ್ಧ ಮಾಡ್ತಾ ಇದ್ದೇನೆ, ಕೃಷ್ಣನಿಗೋಸ್ಕರ ನಾನು ಕೌರವರ ಸೇನೆಯ ವಿರುದ್ಧವಾಗಿ ಹೋರಾಡ್ತಾ ಇದ್ದೇನೆ ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡಿದ್ರೆ ಅರ್ಜುನ ಯಾವ ಬಂಧನಗಳಿಗೂ ಸಿಲುಕಿಕೊಳ್ಳುವುದಿಲ್ಲ ಅಂತ ಹೇಳಿ
ಇಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರೆ ಅದು ಕೃಷ್ಣ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ನಮಗೂ ಕೂಡ ಅದನ್ನ ಹೇಳ್ತಾನೆ. ನಾವು ಕೂಡ ತುಂಬಾ ಕೆಲಸ ಮಾಡ್ತೇವಲ್ವಾ, ಹಾಗೆಲ್ಲ ನಾವು ಯಾರಿಗೋಸ್ಕರ ನಾವು ಕಷ್ಟ ಪಡ್ತೇವೆ, ತುಂಬಾ ನಾವು ಮನೆಯವರಿಗೋಸ್ಕರ ಕಷ್ಟ ಪಡ್ತೇವೆ. ಆಮೇಲೆ ಮನೆಯವರೇ ನಮ್ಮನ್ನು ಎಷ್ಟೋ ಸಲ ನಮ್ಮನ್ನು ಬೈತಾರೆ, ನಮ್ಮಿಂದ ಒಳ್ಳೆಯ ವಿಷಯಗಳನ್ನು ಮಾತ್ರ ಅವರು ಪಡೀತಾ ಇರ್ತಾರೆ. ನಮಗೆ ಕೆಟ್ಟದಾದಾಗ ಅಥವಾ ನಮ್ಮ ಕೆಟ್ಟದನ್ನು ಅವರು ಎತ್ತಿ ತೋರಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಗೆ ಕೂಡ ತುಂಬಾ ಬೇಸರ ಆಗ್ತದೆ. ಆಗ ಅದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ನಾನು ಕೃಷ್ಣನಿಗೋಸ್ಕರ ಮಾಡಿದೆ, ಕೃಷ್ಣ ನನಗೆ ಇದು ವಿಧಿಸಿದ ಕರ್ತವ್ಯ ಅಂತ ಹೇಳಿ ನಾವು ಏನಾದ್ರೂ ಮಾಡಿದ್ರೆ ಅಂತಹ ಕರ್ತವ್ಯಗಳಿಗೆ ಆಗ ನಮ್ಗೆ ಯಾವುದೇ ಬೇಸರ ತಗೊಳ್ಳುವುದಿಲ್ಲ, ಮತ್ತೆ ನಮ್ಗೆ ಯಾವುದೇ ಬಂಧನಕ್ಕೂ ಕೂಡ ನಾವು ಒಳಗಾಗುವುದಿಲ್ಲ. ಇದು ಕರ್ಮಯೋಗ. 30ನೇ ಶ್ಲೋಕ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ ನಿರ್ಮಮೋ ಭೂತ್ವ ಯುದ್ಧಸ್ಯ ವಿಗತಜ್ವರ. ಅಂದ್ರೆ ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಇಲ್ಲಿ ಯಜ್ಞ ಅಂದ್ರೆ ಏನು? ಕೃಷ್ಣ ಹೇಳಿದ್ದು ಯಜ್ಞ. ಕೃಷ್ಣನ ಪರವಾಗಿ ಕೆಲಸ ಮಾಡುವುದೇ ಯಜ್ಞ. ಕೃಷ್ಣ ಹೇಳಿದ ಹಾಗೆ ಕೆಲಸ ಮಾಡುವುದೇ ಯಜ್ಞ. ಕೃಷ್ಣನಿಗೋಸ್ಕರ ಕೃಷ್ಣನ ಬಗ್ಗೆ ತಿಳಿದುಕೊಂಡು ಕೆಲಸ ಮಾಡಿದ್ರೆ ಅದು ಯಜ್ಞ. ಆ ಯಜ್ಞವನ್ನು ಮಾಡಿದರೆ ಎಲ್ಲಾ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ. ಅಂದ್ರೆ ಯಜ್ಞದ ಫಲವನ್ನು ಅವರು ಸವಿಯುತ್ತಾರೆ ಮತ್ತು ಅವರು ಕೃಷ್ಣನೆಡೆಗೆ ಸಾಗುತ್ತಾರೆ. ಅಂದ್ರೆ ಗೋಲೋಕದಲ್ಲಿ ಕೃಷ್ಣನೊಂದಿಗೆ ಇರುತ್ತಾರೆ. ಇದು ಕರ್ಮಯೋಗದ ಒಂದು ಕನ್ಕ್ಲೂಷನ್. ಈಗ ಅರ್ಜುನನಿಗೆ ಇನ್ನೊಂದು ಸಂಶಯ ತೋರ್ತದೆ. ಸರಿ, ನಾನು ನಿನಗೋಸ್ಕರ ಕೆಲಸ ಮಾಡ್ತೇನೆ, ಒಳ್ಳೆ ಕೆಲಸವನ್ನು ನೀನು ನನ್ನಿಂದ ಮಾಡಿಸ್ತಾ ಇದ್ದಿ ಅಂತ. ಆದ್ರೆ ಕೆಲವರಿಗೆ 36ನೇ ಶ್ಲೋಕ, ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಮಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಂತ. ಅಂದ್ರೆ ಅರ್ಜುನ ಹೇಳ್ತಾನೆ, ಕೆಲವು ಸಲ ನಮ್ಮಿಂದ ತಪ್ಪು ಕಾರ್ಯಗಳು ಮಾಡಲ್ಪಡುತ್ತದೆ. ನಾವು ಕೆಲವು ಸಲ ತಪ್ಪು ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಗೆ ಇಷ್ಟ ಇಲ್ಲ, ನಮ್ಗದು ಗೊತ್ತಿರ್ತದೆ ಮನಸ್ಸಿನಲ್ಲಿ ನಾವು ಮಾಡೋದು ತಪ್ಪು, ನಾವ್ ಇದನ್ನ ಮಾಡಬಾರ್ದು ಅಂತ. ಆದ್ರೂ ಕೂಡ ನಾವು ಕೆಲವು ತಪ್ಪು ಕಾರ್ಯಗಳನ್ನು ಮಾಡ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಇದು ಹೇಗೆ ನಮ್ಮಿಂದ ಆಗ್ತದೆ ಅಂತ. ಯಾರಿದಕ್ಕೆ ಕಾರಣ? ನಮಗೆ ಗೊತ್ತಿರ್ತದೆ, ಯಾರನ್ನಾದ್ರೂ ಬೈಯುದು ಅಥವಾ ಯಾರನ್ನಾದ್ರೂ ಹಿಂಸಿಸುದು ಇದು ತಪ್ಪು. ನಮಗೆ ನಮ್ಮ ಒಳಗಿನ ಮನಸ್ಸು ನಮ್ಮಲ್ಲಿ ಹೇಳ್ತಾ ಇರ್ತದೆ, ನೀನ್ ನೋಡು ಹೀಗೆ ಮಾಡ್ಬೇಡ. ಆದ್ರೂ ಕೂಡ ನಾವು ಅದನ್ನು ಮಾಡ್ತೇವೆ. ಗೊತ್ತಿದ್ದು ಕೂಡ ನಾವು ಅದನ್ನು ಮಾಡ್ತೇವೆ. ಯಾಕೆ ಮಾಡ್ತೇವೆ? ಇದಕ್ಕೆಲ್ಲ ಪ್ರಚೋದನೆ ನೀಡುವುದು ಯಾರು ಅಂತ ಹೇಳಿ ಕೃಷ್ಣನ ಸಂಶಯ, ಅರ್ಜುನನ ಸಂಶಯ. ಅರ್ಜುನನ ಇದೊಂಥರ ಜನರಲ್ ಇನ್ಸ್ಟ್ರಕ್ಷನ್ ಅಂದ್ರೆ ಕೃಷ್ಣ ಕೊಟ್ಟಿರುವಂತಹದ್ದು ಇಲ್ಲಿ. ಯಾಕೆಂತ ಹೇಳಿದ್ರೆ ಇದು ಅರ್ಜುನನಿಗೆ ಅಷ್ಟು ಅಗತ್ಯ ಬರುವುದಿಲ್ಲ. ಯಾಕಂದ್ರೆ ಇದು ನಮ್ಮ ಸಮಾಜಕ್ಕೆ, ನಮಗೆ ಈ ಗೀತೆ ಓದೋರಿಗೆ ಇದು ಜಾಸ್ತಿ ಉಪಯೋಗಕ್ಕೆ ಬರ್ತದೆ. ಯಾಕೆಂತ ಹೇಳಿದ್ರೆ ದಿನನಿತ್ಯ ತಪ್ಪು ಮಾಡುವರು ನಾವು. ಅರ್ಜುನ ಯಾವತ್ತೂ ತಪ್ಪು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅರ್ಜುನ ನಾವು ನೋಡಿದ್ದೇವೆ ಕೃಷ್ಣನ ಸಂಗಾತಿ. ಸಣ್ಣದಿಂದ ಮೊದ್ಲಿಂದನೂ ಅವನು ಕೃಷ್ಣನೊಟ್ಟಿಗೆ ಇದ್ದವನು, ಕೃಷ್ಣ ಹೇಳಿದಾಗೆ ಕೇಳಿದವನು. ಎಲ್ಲಾ ಸಂದರ್ಭದಲ್ಲೂ ಕೃಷ್ಣ ಅವನಿಗೆ ಸಹಾಯ ಮಾಡಿದ್ದಾನೆ. ಕೃಷ್ಣನಿದ್ದಾಗ ಅಲ್ಲಿ ಅವನಿಗೆ ಸೋಲೇ ಇಲ್ಲ, ಅದು ಅವನಿಗೆ ಗೊತ್ತಿತ್ತು. ಆದ್ರೂ ಕೂಡ ಇಷ್ಟೆಲ್ಲ ಸಂಶಯಗಳನ್ನು ಹೊರ ಹಾಕ್ತಾನೆ. ಯಾಕೆಂತ ಹೇಳಿದ್ರೆ ಅವನು ನಮಗೋಸ್ಕರ ಈ ಕ್ವಶನ್ ಸಂಶಯವನ್ನು ಹೊರಗಾಗ್ತಾ ಇದ್ದಾನೆ. ನಮ್ಮಿಂದ ಬಲಾತ್ಕಾರ ಪೂರಿತವಾಗಿ ಕೆಲವು ತಪ್ಪುಗಳು ಮಾಡಲ್ಪಡುತ್ತದೆ. ಯಾಕೆ ನಾವು ಈ ಕೆಲಸಗಳನ್ನು ಮಾಡುತ್ತೇವೆ? ನಮಗೆ ಇಷ್ಟ ಇಲ್ಲದಿದ್ರೂ ಮಾಡ್ತೇವೆ, ನಮ್ಮಿಂದ ಮಾಡಿಸಲ್ಪಡ್ತದೆ. ಇದಕ್ಕೆ ಯಾವುದು ಪ್ರಚೋದನೆ ನೀಡುವಂತಹದ್ದು? ಇದಕ್ಕೆ ಯಾರು ಪ್ರಚೋದನೆ ಮಾಡ್ತಾರೆ ಅಂತ ಕೃಷ್ಣನಲ್ಲಿ ಅರ್ಜುನ ಕೇಳ್ತಾನೆ. ತುಂಬಾ ಮುಖ್ಯ ಪ್ರಶ್ನೆ ಇದು. ಆಗ ಕೃಷ್ಣ ಹೇಳ್ತಾನೆ, ಕಾಮವೇ ಇದಕ್ಕೆಲ್ಲ ಕಾರಣ. ಶ್ರೀ ಭಗವಾನ್ ವಾಚ. ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಕಾಮವೇ ಇದಕ್ಕೆಲ್ಲ ಕಾರಣ. ಅಂದ್ರೆ ಕಾಮ ನಮ್ಮನ್ನು ಈ ರೀತಿಯ ಕೆಟ್ಟ ಕೆಲಸಗಳಿಗೆ ಪ್ರಚೋದನೆ ಮಾಡ್ತದೆ ಅಂತ. ಈ ಕಾಮ ಎಲ್ಲಿರ್ತದೆ ಅಂತ ಕೇಳಿದ್ರೆ ಅದು ಪಂಚೇಂದ್ರಿಯಗಳಲ್ಲಿ ಇರ್ತದೆ. ಏನು ಆಸೆ ಅದ್ರದ್ದು? ಪಂಚೇಂದ್ರಿಯಗಳಿಗೆ ಏನು ಆಸೆ? ಬಾಯಿಗೆ ರುಚಿಯಾದದನ್ನು ತಿನ್ಬೇಕು ಅಂತ ಆಸೆ, ಕಣ್ಣಿಗೆ ಒಳ್ಳೆ ಪಿಕ್ಚರ್ ನೋಡ್ಬೇಕು ಅಂತ ಆಸೆ, ಅಥವಾ ಒಳ್ಳೊಳ್ಳೆ ಜಾಗಗಳಿಗೆ ಹೋಗಿ ನೋಡ್ಬೇಕು ಅಂತ ಆಸೆ, ಕಿವಿಗೆ ಒಳ್ಳೆ ಪಿಕ್ಚರ್
ಹಾಡುಗಳನ್ನು ಕೇಳಬೇಕು ಅಂತ ಆಸೆ. ನಮಗೆ ಹರಿಕಥೆಯೋ ಭಗವದ್ಗೀತೆಯೋ ನಮ್ಗೆ ಬೇಡ, ನಮ್ಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಬೇಕು ಅಂತ ಆಸೆ. ಕಣ್ಣು ಆ ರೀತಿ ಪಂಚೇಂದ್ರಿಯಗಳಿಗೆ ತುಂಬಾ ಆಸೆಗಳಿರ್ತದೆ, ತುಂಬಾ ಕಾಮಗಳಿರ್ತದೆ. ಅಲ್ಲಿ ಅದು ಕಾಮ ಈ ಪಂಚೇಂದ್ರಿಯಗಳ ವಾಸಸ್ಥಾನ, ಅಲ್ಲಿ ಅದು ವಾಸ ಮಾಡ್ತಾ ಇರ್ತದೆ, ನಮ್ಮನ್ನು ಪ್ರಚೋದಿಸ್ತಾ ಇರ್ತದೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ. ಆ ಕಾಮ ತೃಪ್ತಿ, ಆ ಕಾಮಕ್ಕೆ ತೃಪ್ತಿ ಅಂತ ಹೇಳೋದೇ ಇಲ್ಲ, ಅದನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಂದನೂ. ಆ ಕಾಮಕ್ಕೆ ತೃಪ್ತಿ ಸಿಗದಿದ್ದಾಗ, ಅದು ತೃಪ್ತಿ ಪಡದೇ ಇದ್ದಾಗ ಕೋಪ ಬರ್ತದೆ ನಮಗೆ. ಈ ಕೋಪದ ಪ್ರಕ್ರಿಯೆಯಲ್ಲಿ ನಾವು ತುಂಬಾ ಕಷ್ಟಗಳನ್ನು ಅನುಭವಿಸ್ತೇವೆ. ನಮಗೆ ಸಿಗದಿದ್ದಾಗ ಕೋಪ ಬರ್ತದೆ. ಯಾವುದೇ ಒಂದು ಆಸೆ ಪಟ್ಟಂತಹ ಒಂದು ವಿಷಯಗಳಿಗೆ ನಮಗೆ ಅದು ಸಿಗದೆ ಹೋದಾಗ ನಮಗೆ ಅದು ತುಂಬಾ ಕಷ್ಟ ಕೊಡ್ತದೆ. ಆ ರೀತಿ ನಾವು ಬೇರೆ ಬೇರೆ ರೀತಿಯ ಕಷ್ಟಗಳಲ್ಲಿ ಸಿಕ್ಕಾಕೊಳ್ತೇವೆ, ಆಸೆಗಳಲ್ಲಿ ಸಿಕ್ಕಾಕೊಳ್ತೇವೆ. ಈ ಕಾಮ ಎಲ್ಲರಲ್ಲಿ ಇರ್ತದೆ. ಈ ತ್ರೈಗುಣ್ಯ ಎಲ್ಲಾ ಜನರು, ಎಲ್ಲಾ ಜೀವಿಗಳು ಎಲ್ಲಾ ಮನುಷ್ಯರಲ್ಲಿ 3 ರೀತಿಯ ಗುಣಗಳಿರ್ತದೆ. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಕೆಲವರಲ್ಲಿ ರಜೋಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ತಮೋಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ಸತ್ವಗುಣ ಜಾಸ್ತಿ ಇರ್ತದೆ. ಅದೇ ರೀತಿ ಈ ಕಾಮವು ಕೂಡ ಎಲ್ಲಾ ರೀತಿಯಲ್ಲಿ ಎಲ್ಲರಲ್ಲಿ ಇರುತ್ತದೆ. ಆದ್ರೆ ಕೆಲವರಲ್ಲಿ ಅದರ ಪ್ರಮಾಣ ಕೆಲವರಲ್ಲಿ ಜಾಸ್ತಿ ಇರ್ತದೆ, ಕೆಲವರಲ್ಲಿ ಕಮ್ಮಿ ಇರ್ತದೆ ಅಷ್ಟೇ. ಆದ್ರೆ ಯಾರು ಕಾಮದಿಂದ ಮುಕ್ತರಾಗಿಲ್ಲ, ಎಲ್ಲರಲ್ಲಿಯೂ ಕಾಮ ಇರ್ತದೆ. ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅದು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಈ ನಿಮ್ಗೆ ಕೆಲವು ಕಡೆಯಲ್ಲಿ ಕನ್ನಡಿ ಇರ್ತದೆ, ಆದ್ರೆ ನಮ್ಗೆ ಕನ್ನಡಿ ಕಾಣುದಿಲ್ಲ. ಯಾಕಂತ ಹೇಳಿದ್ರೆ ಅದು ಧೂಳಿನಿಂದ ಮುಚ್ಚಿರ್ತದೆ, ಅದು ನಮಗೆ ಕನ್ನಡಿಯಿಂದಲೇ ನಮ್ಗೆ ಗೊತ್ತಾಗುದಿಲ್ಲ. ಆ ಧೂಳನ್ನು ತೆಗೆದಾಗ ಮಾತ್ರ ನಮಗದು ಕನ್ನಡಿ ಅಂತ ಗೊತ್ತಾಗುದು ಅಲ್ವಾ. ಆಗ ಅಲ್ಲಿ ನಾವು ಆ ಕೆಟ್ಟದ್ದನ್ನು ಒರೆಸಿ ತೆಗೆದಾಗ ನಮಗೆ ಅದರ ಒಳ್ಳೆಯ ಗುಣ ಅಂದ್ರೆ ಕನ್ನಡಿಯ ಗುಣ ನಮಗೆ ಗೊತ್ತಾಗ್ತದೆ. ನಾವು ಅದರಲ್ಲಿ ನಮ್ಮ ಪ್ರತಿಫಲವನ್ನು ನೋಡ್ಬೋದು. ಹಾಗೆ ಬೆಂಕಿಯನ್ನು ಕೂಡ ಧೂಳು ಮುಚ್ಚಿರ್ತದೆ, ಭಸ್ಮ ಮುಚ್ಚಿರ್ತದೆ. ನಮಗದು ಅಲ್ಲಿ ಗೊತ್ತೇ ಆಗುದಿಲ್ಲ ಅಲ್ಲಿ ಬೆಂಕಿ ಉಂಟು ಅಂತ ಹೇಳಿ ಅಲ್ವಾ. ನಾವು ಆ ಭಸ್ಮವನ್ನು ಊದಿದಾಗ ಆಗ ಅಲ್ಲಿ ಹೊಳಪು ಕಾಣಿಸ್ತದೆ, ಆದ್ರಿಂದ ಅಲ್ಲಿ ಆಗ ಹೊಗೆ ಬರ್ತದೆ. ಅದೇ ರೀತಿ ಭ್ರೂಣವನ್ನು ಕೂಡ ಈ ಗರ್ಭಕೋಶ ಮುಚ್ಚಿರ್ತದೆ. ಅದನ್ನು ಒರೆಸಿ ತೆಗೆದಾಗ ನಮಗೆ ಜ್ಞಾನ ಸಿಗ್ತದೆ. ಅಂದ್ರೆ ಭ್ರೂಣದಿಂದ ಹೊರಗೆ ಅಥವಾ ಈ ಹೊಗೆಯನ್ನು ಹೊಗೆ ಬಂದಾಗ, ಬೆಂಕಿ ಹತ್ತಿಕೊಂಡಾಗ ನಮಗೆ ಜ್ಞಾನೋದಯ. ಅಂದ್ರೆ ಈ ಕಶ್ಮಲವನ್ನು ತೆಗೆದಾಗ, ಕನ್ನಡಿಯಿಂದ ಕಶ್ಮಲವನ್ನು ತೆಗೆದಾಗ ನಮಗೆ ಕನ್ನಡಿ ಗೊತ್ತಾಯಿತು. ಅದೇ ರೀತಿ ಎಲ್ಲ ಕಶ್ಮಲವನ್ನು ಅಂದ್ರೆ ಕಾಮವನ್ನು ತೆಗೆದಾಗ ನಮಗೆ ನಮ್ಮ ನಿಜ ಸ್ಥಿತಿ ಏನು ಅಂತ ಅರಿವಾಗ್ತದೆ. ಈ ಕಾಮವನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆಲ್ಲ ಗೊತ್ತುಂಟು. ಎಷ್ಟು ಕೊಟ್ರು ಅದು ತಿಂತಾ ಹೋಗ್ತದೆ. ನಿಮ್ಗೆ ಎಷ್ಟು ಅದಕ್ಕೊಂದು ತೃಪ್ತಿ ಅಂತ ಹೇಳುವುದೇ ಇಲ್ಲ ಯಾವಾಗ ಸಹ. ಅದಕ್ಕೆ ಇಂಧನವನ್ನು ಕೊಟ್ಟಷ್ಟು ಅದು ಉರಿತಾ ಹೋಗ್ತದೆ ಅಲ್ವಾ. ಬೆಂಕಿಗೆ ಗಾಳಿ ಹಾಕಿದಷ್ಟು ಅದು ಉರಿತಾ ಹೋಗ್ತದೆ. ಹಾಗೆ ಅದೊಂದು ಇಂಧನ. ಅದೇ ರೀತಿ ನಮಗೆ ನಮ್ಮ ಪಂಚೇಂದ್ರಿಯಗಳಿಗೂ ಕೂಡ ನಾವು ಅದು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ರೆ ಅದು ಮುಂದೆ ಸಾಕ್ತಾ ಇರ್ತದೆ. ಅದಕ್ಕೆ ತೃಪ್ತಿಯೇ ಇಲ್ಲ, ಅದಕ್ಕೊಂದು ಸ್ಟಾಪೇ ಇಲ್ಲ. ಅದು ಯಾವಾಗ್ಲೂ ಸಾಕು ಇನ್ನು ಅಂತ ಯಾವುದನ್ನು ನಿಲ್ಲಿಸುವುದೇ ಇಲ್ಲ. ಇದು ಯಾವಾಗ್ಲೂ ತೃಪ್ತಿ. ನಮ್ಗೆ ಅದನ್ನು ಆರಿಸ್ಬೇಕು, ಈ ಕಾಮವನ್ನು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಅಥವಾ ಬೆಂಕಿ ಉಂಟು ಅಂತ ಹೇಳಿದ್ರೆ ಬೆಂಕಿಯನ್ನು ನಂದಿಸ್ಬೇಕಿದ್ರೆ ಏನ್ ಮಾಡ್ಬೇಕು? ನಾವು ನೀರ್ ಹಾಕ್ಬೇಕು. ನೀರ್ ಹಾಕಿದ್ರೆ ಬೆಂಕಿ ನಂದಿ ಹೋಗ್ತದೆ. ಅದೇ ರೀತಿ ನಾವು ಕಾಮವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಿಯಮಿತ ಕರ್ಮಗಳಲ್ಲಿ ನಿಯಂತ್ರಿತವಾಗಿ ಇಟ್ಕೊಳ್ಬೇಕು. ಅದನ್ನು ಈ ಕಾಮ ನಮ್ಮ ಬುದ್ಧಿಯನ್ನು ಕೂಡ ಸೆಳೆದುಕೊಂಡು ಹೋಗ್ತದೆ. ನಮ್ಮ ಇಂದ್ರಿಯಗಳ ಆಸೆಗೆ ಕಡಿವಾಣ ಹಾಕಿ ಮನಸ್ಸನ್ನು ಕೃಷ್ಣನಲ್ಲಿ ಕ್ರಿಯಾಶೀಲವಾಗಿಸಿದಾಗ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಈ ಕಾಮಕ್ಕೆ ಪರಿಹಾರ ಸಿಗ್ತದೆ. ಅಂದ್ರೆ ನಮ್ಮ ಕಾಮವನ್ನು ಪೂರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಈಗ ನಿಮಗೆ ತಿನ್ನುವ ಆಸೆ ಇರ್ತದೆ, ಒಳ್ಳೆ ರುಚಿಯಾದ ಆಹಾರವನ್ನು ತಿನ್ಬೇಕು ಅಂತ ಆಸೆ ಇರ್ತದೆ. ಆಗ ನಾವೇನ್ ಮಾಡ್ಬೇಕು? ಕೃಷ್ಣನಿಗೋಸ್ಕರ ಆಹಾರವನ್ನು ತಯಾರಿಸಿ
ಕೃಷ್ಣನಿಗೆ ಸಮರ್ಪಣ ಮಾಡಿ ಆ ರೀತಿ ನಾವು ಆಸೆಯನ್ನು ತೀರಿಸಿಕೊಳ್ಬೇಕು. ಆಗ ಅದರಿಂದ ಯಾವುದೇ ಪಾಪಗಳು ನಮಗೆ ಅಂಟಿಕೊಳ್ಳೋದಿಲ್ಲ. ಅದೇ ರೀತಿ ಕೆಲಸ ಮಾಡುವುದು. ಕೆಲಸ ಹಾಗೆ ನಿಮಗೆ ಹಾಡುವ ನೀವು ಚೆನ್ನಾಗಿ ಹಾಡ್ತೀರಿ ಇಟ್ಕೊಳ್ಳುವ, ಕೃಷ್ಣನಿಗಾಗಿ ಹಾಡಿದ್ರೆ ಅದರಿಂದ ನಿಮ್ಮ ಕೃಷ್ಣನಿಗೂ ಸಂತೋಷವಾಗ್ತದೆ, ನಿಮ್ಮ ಇಂದ್ರಿಯಗಳಿಗೂ ತೃಪ್ತಿ ಸಿಗ್ತದೆ. ನೀವೊಂದು ಪಿಕ್ಚರ್ ಮಾಡ್ಬೇಕು ಅಥವಾ ನೀವೇನಾದ್ರೂ ಒಂದು ಒಳ್ಳೆ ಕಲೆಗಾರ, ನೀವು ಚೆನ್ನಾಗಿ ಆರ್ಟ್ ಮಾಡ್ತೀರಿ ಅಂತಿದ್ರೆ ನೀವು ಕೃಷ್ಣನ ಚಿತ್ರವನ್ನು ಬಿಡಿಸಿ. ಆಗ ನಿಮ್ಮಲ್ಲಿರುವ ಆ ಕಲೆಗಾರನಿಗೂ ಒಂದು ಉತ್ತಮ ಅಭಿವ್ಯಕ್ತಿ ಸಿಗ್ತದೆ, ಕೃಷ್ಣನಿಗೂ ಖುಷಿ ಆಗ್ತದೆ. ಈ ರೀತಿ ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ಮುಡಿಪಾಗಿರಿಸಿದಾಗ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಈ ಇಂದ್ರಿಯಗಳು ಕುದುರೆಗಳ ಹಾಗೆ ಹಾರ್ತಾ ಇರ್ತದೆ, ಓಡ್ತಾ ಇರ್ತದೆ. ಅದನ್ನ ನಾವು ಮನಸ್ಸಿನಿಂದ ನಾವು ಅದನ್ನು ಹಿಡಿದಿಟ್ಕೊಳ್ಬೇಕು. ನಮ್ಮ ಬುದ್ಧಿ ಉಪಯೋಗಿಸಿ ಅದಕ್ಕೆ ಕಡಿವಾಣವನ್ನು ಹಾಕ್ಬೇಕು. ನಮಗೆ ಗೊತ್ತುಂಟು ನಾವು ಈ ದೇಹ ಅಲ್ಲ, ನಾವು ಆತ್ಮ ಅಂತ. ಆದ್ರೂ ಕೂಡ ನಾವು ಅದಕ್ಕೆ ಬೇಕಾದಾಗೆ ನಾವು ನಡ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆ ಕಾಮ ನಮ್ಮನ್ನು ಆವರಿಸಿ ಬಿಟ್ಟಿದೆ. ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲೇ ನಾವು ಇದ್ದೇವೆ ಯಾವಾಗ ಸಹ. ನಮ್ಗೆ ಆತ್ಮಕ್ಕೆ ಬೇಕಾದ ಆಹಾರವನ್ನು ನಾವು ಕೊಡ್ತಾ ಇಲ್ಲ. ಆತ್ಮಕ್ಕೆ ಏನ್ ಬೇಕು? ಕೃಷ್ಣನ ಹಾಡಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಭಗವದ್ಗೀತೆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ಬೇಕು. ಭಗವದ್ಗೀತೆ ಎಷ್ಟೋ ಗ್ರಂಥಗಳಿವೆ, ನಾವು ಯಾವುದನ್ನು ಓದ್ಲಿಲ್ಲ, ಅದನ್ನೆಲ್ಲ ಕಲಿಬೇಕು, ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಇದೆಲ್ಲ ಆತ್ಮದ ಆಸೆಗಳು, ಆತ್ಮಕ್ಕೆ ಬೇಕಾದಂತ ಆದ್ರೆ ದೇಹ ಅದನ್ನು ಮುಚ್ಚಿದೆ. ನಾವು ದೇಹದ ಆಸೆಗಳನ್ನು ಮಾತ್ರ ಪೂರೈಸ್ತಾ ಇದ್ದೇವೆ, ದೇಹವನ್ನು ಮಾತ್ರ ನಾವು ಪೋಷಿಸ್ತಾ ಇದ್ದೇವೆ. ದೇಹಕ್ಕೆ ಒಳ್ಳೆ ಅಂಗಿ ಹಾಕ್ತೇವೆ, ದೇಹವನ್ನು ಒಳ್ಳೆ ಕಾರಿನಲ್ಲಿ ನಾವು ತಿರುಗಾಡ್ತೇವೆ, ದೇಹದ ಪೋಷಣೆ ಮಾಡ್ತಾ ಇದ್ದೇವೆ ಹೊರತು ನಾವು ಆತ್ಮದ ಪೋಷಣೆಯನ್ನು ಮಾಡ್ತಾ ಇಲ್ಲ. ಆದ್ರಿಂದ ಆತ್ಮಕ್ಕೆ ನಮ್ಮ ದೇಹದಲ್ಲಿ ಸಂತೋಷ ಇರುವುದಿಲ್ಲ. ಆದ್ರಿಂದ ಇಂದ್ರಿಯಗಳನ್ನು ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಿನಲ್ಲಿ ಇಟ್ಟುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ, ಕೃಷ್ಣನಿಗಾಗಿ ನಾವು ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ರೆ, ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ನಮ್ಗೆ ಈ ರೀತಿಯ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಅಂದ್ರೆ ಕೃಷ್ಣ ಅರ್ಜುನನಿಗೆ ಈ ಸಂಶಯ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದೆಯೂ ಒಂದು ಸಂಶಯದಲ್ಲೇ ಇರ್ತಾನೆ. ಅದನ್ನ ನಾವು 5ನೇ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿ ದಿವ್ಯ ಜ್ಞಾನ ಅಂತ ಹೇಳುವ ಒಂದು ಅಧ್ಯಾಯದಲ್ಲಿ ಅದನ್ನ ನೋಡೋಣ. ಈಗ ಈ ಅಧ್ಯಾಯದ ಸಾರಾಂಶ ಏನು ಅಂತ ನೋಡೋಣ. ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಕೆಲಸ ಮಾಡ್ಬೇಕಾ ಅಥವಾ ಕೆಲಸ ಬಿಡ್ಬೇಕಾ ಅಂತ. ಕೆಲಸ ಮಾಡ್ಬೇಕಾ ಬಿಡ್ಬೇಕಾ ಅಂದ್ರೆ ಕ್ರಿಯೆಯನ್ನು ನಾನು ತ್ಯಜಿಸಿದ್ರೆ ನನಗೆ ಪಾಪ ಫಲಗಳು, ಯಾವುದೇ ಫಲಗಳು ಅಂಟಿಕೊಳ್ಳೋದಿಲ್ಲ ಅಲ್ಲ. ಆದ್ರಿಂದ ಕ್ರಿಯೆಯನ್ನು ತ್ಯಜಿಸಿದ್ರೆ ಏನು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಕೆಲಸ ಮಾಡ್ಬೇಕು. ಯಾರಿಗೋಸ್ಕರ ಕೆಲಸ ಮಾಡ್ಬೇಕು? ಕೃಷ್ಣನಿಗೋಸ್ಕರ ಕೆಲಸ ಮಾಡ್ಬೇಕು. ವಿಷ್ಣುವಿಗಾಗಿ ನೀನು ಕೆಲಸ ಮಾಡಬೇಕು ಅಂತ. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ ಅಂದ್ರೆ ಕೃಷ್ಣನನ್ನು ಅರಿತುಕೊಂಡು ಕಾಮವನ್ನು ಬಿಟ್ಟು ನಿಷ್ಕಾಮವಾಗಿ ಯಾವುದೇ ಆಸೆ ಇಲ್ಲದೆ ಜ್ಞಾನವನ್ನು, ಕೃಷ್ಣ ಯಾರು, ನಾನು ಕೃಷ್ಣನಿಗೋಸ್ಕರ ಯಾಕೆ ಕೆಲಸ ಮಾಡ್ತಾ ಇದ್ದೇನೆ, ಕೃಷ್ಣನಿಗೋಸ್ಕರ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ಹೇಳೋ ಒಂದು ಜ್ಞಾನ ಬೆಳೆಸಿಕೊಂಡು ಕೆಲಸ ಮಾಡಿದ್ರೆ ನಮಗೆ ಯಾವುದೇ ಪಾಪ ಫಲಗಳು ಅಥವಾ ಪುಣ್ಯ ಫಲಗಳು ಅಂಟಿಕೊಳ್ಳುವುದಿಲ್ಲ. ಕರ್ಮಕಾಂಡದಿಂದ ಕರ್ಮಯೋಗ, ಹಿಂದೆ ಹೇಳಿದಾಗೆ ಈ ಮಳೆ ಬೆಳೆಗಳ ಆಗ್ತಾ ಇರ್ತವೆ, ಯಜ್ಞಗಳನ್ನು ಮಾಡ್ತಾ ಹಿಂದಿನ ಜನರು ಸುಖವಾಗಿದ್ರು ಅಂದ್ರೆ ಅದು ಕರ್ಮಕಾಂಡ, ವೇದಗಳಲ್ಲಿ ಹೇಳಿದೆ ಹಾಗೆ ಅಂತ. ಆದ್ರೆ ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ ಕರ್ಮಕಾಂಡದಲ್ಲೇ ಇರ್ತಾರೆ, ಅವರು ಯಜ್ಞಗಳನ್ನೇ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರಿಗೆ ವೇದಾಂತ ಅಂದ್ರೆ ವೇದಗಳ ಕೊನೆಯ ಗುರಿ ಕೃಷ್ಣ, ಅದನ್ನು ಅವರು ಯಾವತ್ತೂ ತಲುಪೋದೇ ಇಲ್ಲ. ಯಜ್ಞಾದಿಗಳಲ್ಲೇ ಮುಳುಗಿರ್ತಾರೆ. ಅವರು ಯಾಗಾದಿಗಳನ್ನು ಮಾಡಿ ಅವರು ಮುಂದೆ ಬರ್ಬೇಕು. ಅದರಲ್ಲಿ ಆ ದಾರಿಯಲ್ಲಿ ಅವರು ಮುಂದೆ ಸಾಕ್ತಾ ಕೃಷ್ಣ ಪ್ರಜ್ಞೆಗೆ ಅವರು ಏರ್ಬೇಕು. ಆದ್ರೆ ಅವರು ಕೃಷ್ಣ ಪ್ರಜ್ಞೆಗೆ ಬರುವುದಿಲ್ಲ. ಆದ್ರಿಂದ ಅದು ಈ ಯುಗದಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ಯಜ್ಞ ಯಾಗಾದಿಗಳ ಬದಲಾಗಿ ಈ ಕಲಿಕಾಲದಲ್ಲಿ ಸಂಕೀರ್ತನೆ ಯಜ್ಞ ಮಾಡಬೇಕು ಅಂತ ಕೃಷ್ಣ ಕಲಿಯುಗಕ್ಕೆ ಅದನ್ನು ಆಜ್ಞಾಪಿಸಿದ್ದಾನೆ. ಆಮೇಲೆ ಅದೇ ರಾಜ ಯಾವ ರೀತಿ ನಡೆಯುತ್ತಾನೋ ಅದೇ ರೀತಿ ಪ್ರಜೆಗಳು ನಡೆಯುತ್ತಾರೆ. ಕೃಷ್ಣ ಅದಕ್ಕೆ ಒಂದು ಮೇಲ್ಪಂಕ್ತಿಯಾಗಿದ್ದಾನೆ.
ಅವನು ಜನ್ಮವೇ ಅವತಾರ ಮಾಡಿದ್ರು ಕೂಡ ಅವನು ಪರಮ ಪುರುಷ. ಅವನಿಗೆ ಈ ಯಾವುದೇ ಕರ್ಮ ಬಂಧನ ಇಲ್ಲ. ಅವನಿಗೆ ಇಲ್ಲಿ ಯಾವ ರೀತಿ ನಡ್ಕೊಳ್ಳೋ, ಅವನಿಗೆ ಇಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡುವ ಅಗತ್ಯ ಇಲ್ಲ. ಆದ್ರೂ ಕೂಡ ನಮ್ಮ ಮೇಲಿರುವ ನಿರ್ವಾಜ್ಯ ಪ್ರೇಮದಿಂದ, ನಮ್ಮ ಮೇಲೆ ಅಷ್ಟು ಪ್ರೇಮ ಅವನಿಗೆ, ಅಷ್ಟು ಇಷ್ಟ ಅವನಿಗೆ, ಅವನ ಮಕ್ಕಳು ನಾವು. ನಮ್ಮನ್ನು ಅವನಲ್ಲಿಗೆ ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಕೃಷ್ಣ ಇಲ್ಲಿಗೆ ಅವತಾರ ವ್ಯಕ್ತಿ, ಸಾಮಾನ್ಯ ಮನುಷ್ಯರಂತೆ ಅವತಾರ ವ್ಯಕ್ತಿ. ಅವನು ಮನುಷ್ಯರು ಯಾವ ರೀತಿ ನಡೆಯಬೇಕು ಅಂತ ಹೇಳಿ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾನೆ. ನಮ್ಮ ಶತ್ರು ಯಾರು ಅಂತ, ಕಾಮವೇ ನಮ್ಮ ಶತ್ರು ಅಂತ ಕೂಡ ಕೃಷ್ಣ ಹೇಳ್ತಾನೆ ಇಲ್ಲಿ ಈ ಅಧ್ಯಾಯದಲ್ಲಿ. ಕಾಮವನ್ನು ಹೇಗೆ ಗೆಲ್ಲುವುದು, ಕಾಮ ನಮ್ಮ ಶತ್ರು, ಅದನ್ನು ಹೇಗೆ ಗೆಲ್ಲುವುದು, ಅದರ ವಾಸಸ್ಥಾನ ಯಾವುದು, ಯಾವ ರೀತಿ ಅದು ನಮ್ಮ ಅರಿವನ್ನೋದು, ಕಾಮ ನಮ್ಮ ಅರಿವನ್ನು, ನಮ್ಮ ಜ್ಞಾನವನ್ನು ಮುಚ್ಚಿ ಹಾಕಿದೆ. ನಾನು ಹೇಳಿದಲ್ಲ, ಕನ್ನಡಿಯನ್ನು ಧೂಳು ಮುಚ್ಚಿ ಹಾಕಿದೆ. ಹಾಗೆ ಭಸ್ಮ ಅಗ್ನಿಯನ್ನು ಮುಚ್ಚಿ ಹಾಕಿದೆ. ಅದೇ ರೀತಿ ಈ ಶತ್ರು, ಕಾಮ ಅಂತ ಹೇಳುವಂತಹ ಶತ್ರು ನಮ್ಮ ಜ್ಞಾನವನ್ನು ಮುಚ್ಚಿ ಹಾಕಿದೆ. ನಾವು ಅಜ್ಞಾನದಲ್ಲಿ ಇದ್ದೇವೆ. ನಮ್ಗೆ ದೇವರು ಯಾರು, ನಾನು ಯಾರು, ನಾನು ಯಾಕೆ ಈ ಭೂಮಿಗೆ ಬಂದೆ, ನನ್ನ ಜನ್ಮ ಯಾಕಾಯ್ತು, ದೇವರು ಯಾರು, ದೇವರಿಗೂ ನನಗಿರುವ ಸಂಬಂಧ ಏನು, ಇದನ್ನೆಲ್ಲ ಕಲಿಯುವುದೇ ಬೇಡ ನಮ್ಗೆ. ಇದರಲ್ಲ ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಅಂದ್ರೆ ನಮ್ಗೆ ಆಸೆಗಳನ್ನು ಪೂರೈಸುವುದರಲ್ಲೇ ನಾವು ಮಗ್ನರಾಗಿ ಬಿಟ್ಟಿದ್ದೇವೆ. ದೇಹದ ಆಸೆಗಳನ್ನು, ಪಂಚೇಂದ್ರಿಯಗಳ ಆಸೆಗಳನ್ನು ಪೂರೈಸುವುದರಲ್ಲೇ ನಾವು ತೃಪ್ತಿ ಪಟ್ಟಿಕೊಂಡಿದ್ದೇವೆ. ಆತ್ಮದ ಸುದ್ದಿಗೆ ನಾವು ಹೋಗ್ಲಿಲ್ಲ. ಆತ್ಮಕ್ಕೆ ಏನು ಬೇಕು, ಆತ್ಮಕ್ಕೆ ಬೇಕಾದದನ್ನು ನಾವು ಕೊಡ್ತಾನೆ ಇಲ್ಲ. ಇದು ಇವತ್ತಿನ ಕರ್ಮಯೋಗದ ಸಾರಾಂಶ. ಅಂದ್ರೆ ಕರ್ಮ ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಬೇಕು. ಕರ್ಮವನ್ನು ಬಿಡುದಲ್ಲ. ನಾನೇನು ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೇನೆ ಅಂತ ಕರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಬಿಡಬಾರ್ದು, ಹಾಗೆ ಇರ್ಲಿಕ್ಕೂ ಸಾಧ್ಯವೇ ಇಲ್ಲ. ನಾವು ದೈಹಿಕವಾಗಿ ಕರ್ಮ ಮಾಡದೇ ಇದ್ರೂ ಕೂಡ ಮಾನಸಿಕವಾಗಿ ಯಾವುದನ್ನಾದ್ರೂ ಆಲೋಚನೆ ಮಾಡಿಕೊಂಡೇ ಇರ್ತೇವೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಹಿಂದಿದ್ದು ಮುಂದಿದ್ದು, ಆ ರೀತಿ ಮಾಡುವುದು, ಈ ರೀತಿ ನಾನಾ ರೀತಿಯ ಆಲೋಚನೆಗಳು, ಪ್ಲಾನ್ಗಳು, ಯೋಜನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಅದನ್ನೆಲ್ಲ ಬದಿಗಿಟ್ಟು ನಾವು ಕೃಷ್ಣನ ಬಗ್ಗೆ ಆಲೋಚನೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಕೃಷ್ಣನಿಗೋಸ್ಕರ ನಾನು ನಾಳೆ ಏನ್ ಮಾಡುದು, ಕೃಷ್ಣನಿಗೋಸ್ಕರ ನಾಳೆ ನಾನು ಮಂದಿರಕ್ಕೆ ಹೋಗ್ಬೇಕು. ಮಂದಿರ ಮಾರ್ಚನ ಅಂದ್ರೆ ಅಲ್ಲಿ ನಿಮಗೆ ಗೊತ್ತಿರುವುದು, ದೇವಸ್ಥಾನ ಅಂತ ಹೇಳಿದ್ರೆ ಎಷ್ಟು ಅದನ್ನ ನಡೆಸುವುದು ಎಷ್ಟು ಕಷ್ಟ ಅಂತ ಹೇಳಿ. ನಾವು ಹೋಗ್ತೇವೆ, ಕೈ ಮುಗಿತೇವೆ, ಒಂದು 10 ರೂಪಾಯಿ ಕಾಣಿಕೆ ಹಾಕಿ ಬರ್ತೇವೆ. ಆದ್ರೆ ಅಲ್ಲಿರೋರಿಗೆ ಗೊತ್ತು, ಪೂಜೆ ಮಾಡುವವರಿಗೆ ಗೊತ್ತು ಅದು ಎಷ್ಟು ಕಷ್ಟ. ದೇವರ ಆಹಾರ ತಯಾರು ಮಾಡ್ಬೇಕು, ಅಭಿಷೇಕಕ್ಕೆ ನೀರು ತರಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡ್ಬೇಕು, ಆರತಿಗೆ ಬತ್ತಿ ಹಾಕ್ಬೇಕು, ಎಲ್ಲವನ್ನು ಮಾಡಬೇಕು. ನಾವು ಕೆಲಸ ಏನ್ ಮಾಡುದು, 10 ರೂಪಾಯಿ ಹಾಕುದು, ಆ ಪೂಜೆ ಮಾಡಿ ಬಟ್ರೆ ಅಂತ ಹೇಳೋದು ಬರುದು. ಹಾಗಲ್ಲ, ನಾವು ಕೂಡ ಕ್ರಿಯಾಶೀಲರಾಗಿ ಅಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಗುಡಿಸುದೋ, ಒರೆಸುದೋ, ಅಲ್ಲಿ ಕ್ಲೀನ್ ಮಾಡೋದೋ ಮಾಡಿ ನಾವು ಬರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಯಾವಾಗಲೂ ತೊಡಗಿಸಿಕೊಳ್ಬೇಕು. ಇದು ಕರ್ಮಯೋಗದ ಸಂದೇಶ.